ಬೇಯಿಸಿದ ಭತ್ತ ಮೊಳಕೆ ಬಂದಾಗ, ಬಲ್ಲ ಮಳೆ ಸುಳ್ಳ ಮಳೆ ಒಂದಾದಾಗ, ಬೆಕ್ಕಿಗೆ ಕೊಂಬು ಬಂದಾಗ ಈ ಕೋಟಿ ಚೆನ್ನೈಯರು ಮತ್ತೆ ಪಡುಮಲೆಗೆ ಬರುತ್ತೇವೆ. ಕಪಿಲ ದನ ಆ ಎರಡೂ ಸಮಾಧಿಗಳಿಗೆ ಸುತ್ತು ಬಂದು ಮತ್ತೆ ಹೋಗಿ ಹುಲ್ಲನ್ನು ಮೇಯ್ತಿತ್ತು. ಮೇಸ್ತ್ರಿಯನ್ನು ಕರೆಸಿ ಮಾಡತಕ್ಕ ಸಂದರ್ಭದಲ್ಲಿ ಪಿಕಾಸ್ ಒಂದು ಶರೀರದ ಒಂದು ಭಾಗಕ್ಕೆ ಅಲ್ಲಿ ತಾಗಿ ಅವನಿಗೆ ಮೂರ್ಛೆ ಹೋಗ್ತದೆ. ಕೆಂಪು ಕೆಮ್ಮಲ ಜೈ ನಾಗ ಬ್ರಹ್ಮರೆ ಕೃಪೆಟ್ ಪೆರ್ಮಲೆ ಬೂಡುಡು ಪುಟ್ಟಿ ತುಳುವೆರೆ ಗುಂಡೋಡು ಅಮರು ಬೊಳ್ಳಿಲಾದು ನಿಲೆಯಾಯಿ ವೀರಾಧಿ ವೀರರಾಯಿ ಕೋಟಿ ಚೆನ್ನೈಯರೆ ಪಾದಗೋರ ಪನ್ಲೆ ನಮೋ 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 ಕೋಟಿ ಚೆನ್ನಯ್ಯ ನಮೋ. ದೈವ ನಂಬುಂಡ ಇಂಬು ಕೊರುವ ಕೋಟಿ ಚೆನ್ನಯ ದೈವ ನಂಬುಂಡ ಇಂಬು ಕೊರುವ ಸತ್ಯೋನು ಉಸಿರಾದ ಕಾಪಿ ನರಮಾನಿಗು ಸುಖ ಬರೆವಾ ಸತ್ಯೋನು ಉಸಿರಾದ ಕಾಪಿ ನರಮಾನಿಗು ಸುಖ ಬರೆವಾ ಚೆನ್ನಯ ದೈವ ನಂಬುಂಡ ಇಂಬು ಕೊರುವ ಸತ್ಯೋನು ಉಸಿರಾದ ಕಾಪಿ ನರಮಾನಿಗ ಸುಖ ಬರೆವಾ. ವೀಕ್ಷಕರೇ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ್ ವಿಖ್ಯಾತ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ನಮ್ಮ ವಿಶೇಷವಾದ ಸಂಚಿಕೆಯಲ್ಲಿ ತುಳುನಾಡಿನಾದ್ಯಂತ ಹೆಸರುವಾಸಿಯಾಗಿರುವ ಕಾರಣಿಕ ಶಕ್ತಿಗಳೆಂದರೆ ಅದು ಕೋಟಿ ಚೆನ್ನಯ್ಯ. ಈ ಕೋಟಿ ಚೆನ್ನಯ್ಯರು ಒಂದು ಕಾಲದಲ್ಲಿ ಪಡುಮಲೆಯಲ್ಲಿ ಇದ್ದಂಥ ಕಥೆಯನ್ನ ನಾವು ಚಲನಚಿತ್ರಗಳಲ್ಲಿ ಆಗಿರ್ಬೋದು ಅಥವಾ ಪುಸ್ತಕಗಳ ಮೂಲಕ ನೋಡ್ಕೊಂಡು ಬಂದಿದ್ದೇವೆ. ಆ ಪಡುಮಲೆಯಿಂದ ನೇರವಾಗಿ ಕೋಟಿ ಚೆನ್ನಯ್ಯರು ಎಲ್ಲಿಗೆ ಬಂದರು ಅಂತಕ್ಕಂಥ ಪ್ರಶ್ನೆಗಳು ಉದ್ಭವವಾದಾಗ ಅವರು ಬಂದಿರತಕ್ಕಂತಹದ್ದು ಈಗಿನ ಕಡಬ ತಾಲೂಕಿನ ಎಣ್ಮೂರಿನಲ್ಲಿ ಇರತಕ್ಕಂತಹ ಈ ಒಂದು ಪುಣ್ಯವಾಗಿರ್ತಕ್ಕಂಥ ಕ್ಷೇತ್ರ ಗರಡಿಗೆ. ಹಾಗಿದ್ರೆ ಈ ಒಂದು ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಕೋಟಿ ಚೆನ್ನಯ್ಯರು ಇಲ್ಲಿ ಬಂದ ನಂತರ ಏನೆಲ್ಲ ಇತಿಹಾಸವನ್ನು ಸೃಷ್ಟಿ ಮಾಡಿದ್ರು, ಏನೆಲ್ಲ ಕಾರಣಿಕ ಶಕ್ತಿಗಳು ಕೋಟಿ ಚೆನ್ನಯ್ಯರ ಮುಖೇನವಾಗಿ ಇಲ್ಲಿ ನಡೀತಾ ಇದೆ, ಹಾಗೂ ಕೋಟಿ ಚೆನ್ನಯ್ಯರು ಬಂದ ನಂತರ ಈ ಒಂದು ಕ್ಷೇತ್ರದ ಅಭಿವೃದ್ಧಿಯಾಗಿರ್ಬೋದು, ಈ ಕ್ಷೇತ್ರಕ್ಕೆ ಇರತಕ್ಕಂತಹ ಒಂದು ಪುಣ್ಯವಾಗಿರ್ತಕ್ಕಂತಹ ಶಕ್ತಿ ಏನು ಅನ್ನೋದರ ಬಗ್ಗೆ ಇಂದಿನ ನಮ್ಮ ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯಲ್ಲಿ ವಿವರವಾಗಿ ನೋಡ್ಕೊಂಡು ಬರೋಣ ಬನ್ನಿ. ಪ್ರಥಮವಾಗಿ ಶ್ರೀ ನಾಗಬ್ರಹ್ಮ ಕೋಟಿ ಚೆನ್ನಯ್ಯ ಆದಿವೈದ್ಯರುಗಳ ಪಾದಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಹೆಸರು NG ಲೋಕನಾಥ್ ರೈ, ಎಣ್ಮೂರ್ಪಟ್ಟೆ. ಈ ಒಂದು ಕ್ಷೇತ್ರ ಆಡಳಿತದಾರರಾಗಿರತಕ್ಕಂಥ ಅವರು ಎಣ್ಮೂರು ಕಟ್ಟಬೇಡಿನ ಶ್ರೀ ಕೆ ರಾಮಕೃಷ್ಣ ಶೆಟ್ಟಿಯವರು. ಇದರ ಮೇಲ್ವಿಚಾರಣೆಯನ್ನು ನೋಡತಕ್ಕಂಥ ಒಂದು ಜವಾಬ್ದಾರಿಯನ್ನು ಆನುವಂಶಿಕ ಆಡಳಿತದಾರರಂಥ ರಾಮಕೃಷ್ಣ ಶೆಟ್ಟಿ ಅವರ ಮಾತಿನಂತೆ ನಾನು ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಪ್ರಕೃತ ಕಡಬ ತಾಲೂಕಿನ ಎಣ್ಮೂರು ಗ್ರಾಮದಲ್ಲಿ ಸಾಧಾರಣ 500 ವರ್ಷಗಳ ಹಿಂದೆ ಕೋಟಿ ಚೆನ್ನಯ್ಯರು ಎಣ್ಮೂರಿಗೆ ಬಂದು ದೇವಬಳ್ಳಾಳರ ಆಶ್ರಯದಲ್ಲಿ ಇರ್ತಾರೆ. ಮುಂದೆ ದೇವಬಳ್ಳಾಳರ ಆಶ್ರಯವನ್ನು ಪಡ್ಕೊಂಡು ಕೋಟಿ ಚೆನ್ನಯ್ಯರು ಎಣ್ಮೂರಿನ ಅಧಿಕಾರವನ್ನು ವಹಿಸಿಕೊಂಡು ಆಡಳಿತವನ್ನು ನಡೆಸ್ತಾ ಮುಂದೆ ನಡೀತಾ ಇದ್ದರು. ತದನಂತರ ಅವರ ಮರಣ ನಂತರ
ದೇವಬಳ್ಳಾಳರ ತನ್ನ ಅವರ ಮುಂದೆ ಅವರ ಇಲ್ಲಿ ಇರೋದಿಲ್ಲ. ದೇವಬಳ್ಳಾಳರು ಅವರ ವಂಶಸ್ಥರು ಇಲ್ಲದ ಸಂದರ್ಭದಲ್ಲಿ ಈ ಒಂದು ಪ್ರದೇಶದ ಆಡಳಿತವನ್ನು ಎಣ್ಮೂರು ಕಟ್ಟಬೇಡಿನ ವಂಶಸ್ಥರಿಗೆ ನೀಡ್ತಾರೆ. ತದನಂತರ ಶ್ರೀ ಕೋಟಿ ಚೆನ್ನಯ್ಯರ ಗರಡಿಯ ಆನುವಂಶಿಕ ಆಡಳಿತದಾರರಾಗಿ ಎಣ್ಮೂರು ಕಟ್ಟಬೇಡಿನ ಹಿರಿಯವರು ಈ ಒಂದು ಕೋಟಿ ಚೆನ್ನಯ್ಯ ಗರಡಿಯ ಆಡಳಿತವನ್ನು ನಡೆಸಿಕೊಂಡು ಬರ್ತಾ ಇರ್ತಾರೆ. ಧರ್ಮಪಂಡ ಕೋಟಿ ಚೆನ್ನಯ್ಯನೇ ಮಂತ್ರಿ ಮಲ್ಲಯ್ಯಗ ಕಬ್ಬಳೋಡು ಆಯಿ ಸೋಲುದಾನಿ ಧೈರ್ಯದಾನೇ ಅಕ್ಕೆ ಶೌರ್ಯದಾನೇ ಧರ್ಮಪಂಡ ಕೋಟಿ ಚೆನ್ನಯ್ಯನೇ ಮಂತ್ರಿ ಮಲ್ಲಯ್ಯಗ ಕಬ್ಬಳೋಡು ಆಯಿ ಸೋಲುದಾನಿ ಕಂಡೋಗು ಬುಡುದು ಪುತ್ತೂರು ತಾಲೂಕಿನ ಪಡುಮಲೆಯಲ್ಲಿ ಕೋಟಿ ಚೆನ್ನಯ್ಯರ ಜನ್ಮವಾಗ್ತದೆ. ಮುಂದೆ ಅವರು ಬೆಳೆದು ದೊಡ್ಡವರಾದಾಗ ಪೆರುಮಾಳ ಬಳ್ಳಾಳರು ಅವರಿಗೆ ಬೇಸಾಯಕ್ಕೆ ಬೇಕಾಗತಕ್ಕಂಥ ಭೂಮಿಯನ್ನು ಕೊಡ್ತಾರೆ. ಬೇಸಾಯವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಪೆರುಮಾಳ ಬಳ್ಳಾಳರ ಮಂತ್ರಿ ಬುದ್ಧಿವಂತರಿಗೂ ಕೋಟಿ ಚೆನ್ನಯ್ಯರಿಗೂ ಗದ್ದೆಗೆ ನೀರು ಬಿಡುವ ವಿಚಾರದಲ್ಲಿ ವಾಗ್ಯುದ್ಧ ಆಗ್ತದೆ. ಅಲ್ಲಿ ಕೋಟಿಯು ಸಮಾಧಾನದಲ್ಲಿ ಹೇಳಿದರೂ ಸಹ ಅದನ್ನು ಕೇಳದೆ ಇವರು ಅವರ ಬುದ್ಧಿವಂತ ಮಂತ್ರಿಯವರು ಇವರ ಪೈರಿಗೆ ನೀರನ್ನು ಬಿಡ್ತಾರೆ. ಇದನ್ನು ನೋಡಿ ಅಲ್ಲಿ ಅವರಿಗೆ ಕೋಟಿಗೂ ಮತ್ತು ಬುದ್ಧಿವಂತರಿಗೂ ಜೋರು ಜಗಳವಾಗುವ ಸಂದರ್ಭದಲ್ಲಿ ಚೆನ್ನಯ್ಯನು ದೂರದಿಂದ ಓಡಿ ಬಂದು ಜಗಳ ಜೋರಾಗ್ತದೆ, ಬುದ್ಧಿವಂತನನ್ನು ವಧೆ ಮಾಡ್ತಾನೆ. ಒಂದು ಅರಸರ ಅದೇ ರೀತಿಯ ಒಂದು ನೀತಿ ನಿಯಮಗಳಂತ ಇದೆ. ತಾನು ಸಾಕಿದ ಮಕ್ಕಳಾದರೂ ಸಹ ತಪ್ಪು ಮಾಡಿದರೆ ಅರಸನು ಅವನಿಗೆ ಶಿಕ್ಷೆಯನ್ನು ಕೊಡಲೇಬೇಕು ಅಂತ ಇರುವ ಸಂದರ್ಭದಲ್ಲಿ ಕೋಟಿ ಚೆನ್ನಯ್ಯರನ್ನು ಕರೆದು ನಿಮ್ಮನ್ನು ಈ ರಾಜ್ಯದಿಂದ ಹೊರಹಾಕ್ತೇವೆ ಅಂತ ಹೇಳಿ ಅವರನ್ನು ಪಡುಮಲೆಯಿಂದ ನೀವು ಹೋಗಬೇಕು ಅಂತ ಹೇಳ್ತಾರೆ. ಆಗ ಅವರು ಪೆರುಮಾಳ ಬಳ್ಳಾಳರು ತಾಯಿಗೆ ಕೆಲವು ಅವರ ಜನನ ಸಂದರ್ಭದಲ್ಲಿ ಅವರಿಗೆ ಮದ್ದು ಮಾಡ್ತಾ ಇರುವ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳನ್ನು ಕೊಟ್ಟಿರ್ತಾರೆ. ಅದನ್ನು ಕೋಟಿ ಚೆನ್ನಯ್ಯರು ಹೊರಡುವ ಮುಂಚೆ ಅಲ್ಲಿ ಕೇಳ್ತಾರೆ. ಕೇಳುವಾಗ ಪೆರುಮಾಳ ಬಳ್ಳಾಳರಿಗೆ ಸ್ವಲ್ಪ ಕೋಪ ಬರುತ್ತದೆ. ನಿಮ್ಮನ್ನು ಗಡೀಪಾರು ಮಾಡಿದ್ದೇನೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಕೋಟಿ ಚೆನ್ನಯ್ಯರು ಪಡುಮಲೆಯ ಬೀಡನ್ನು ಬಿಟ್ಟು ಮುಂದೆ ಆ ರಾಜ ದರ್ಬಾರಿನಿಂದ ಇಳಿದು ಬರ್ತಾರೆ. ಒಂದು ಕಡೆ ಸಾಕಿದ ಮಕ್ಕಳನ್ನು ಕಳಿಸುವಂಥ ಆ ಸಂದರ್ಭ ಪೆರುಮಾಳ ಬಳ್ಳಾಳರಿಗೂ ಅವರ ರಾಣಿಗೂ ಬಹಳಷ್ಟು ಬೇಸರ ಆಗ್ತಾ ಇದೆ. ಕೋಟಿ ಚೆನ್ನಯ್ಯರಂದರೆ ಏನು ಎಂಬುದನ್ನು ಪೆರುಮಾಳ ಬಳ್ಳಾಳರು ತನ್ನ ಆಸ್ಥಾನ ಜ್ಯೋತಿಷ್ಯರ ಮುಖೇನ ಅವರು ತಿಳಿದುಕೊಂಡಿರ್ತಾರೆ. ಅವರು ಕಾರಣಿಕ ಪುರುಷರು ಅಂತ ಹೇಳಿ ಬಹಳ ಬೇಸರ ಆಗ್ತದೆ. ಯಾಕಂತ ಹೇಳಿದ್ರೆ ಪ್ರಜಾ ಪರಿಪಾಲನೆಯನ್ನೇ ಅರಸು ಮಾಡಲೇಬೇಕಾಗ್ತದೆ. ಕೊನೆಗೆ ಅಲ್ಲಿ ಜನರು ಎಲ್ಲ ಕೇಳ್ತಾರೆ, ನೀವು ಮತ್ತೆ ಯಾವಾಗ ಪಡುಮಲೆಗೆ ಬರುತ್ತೀರಿ ಅಂತ ಹೇಳಿ ಬೆನ್ನು ಹಾಕಿ ಹೊರಟಂಥ ಕೋಟಿ ಚೆನ್ನಯ್ಯರು ಪಡುಮಲೆಯಲ್ಲಿ ಒಂದು ಮಾತನ್ನು ಹೇಳ್ತಾರಂತೆ. ನಾವು ಈ ಪಡುಮಲೆಗೆ ಮತ್ತೆ ಬರುತ್ತೇವೆ ಯಾವಾಗ ಎಂದರೆ ಬೇಯಿಸಿದ ಭತ್ತ ಮೊಳಕೆ ಬಂದಾಗ, ಬಲ್ಲಮಲೆ ಸುಳ್ಳಮಲೆ ಒಂದಾದಾಗ, ಬೆಕ್ಕಿಗೆ ಕೊಂಬು ಬಂದಾಗ ಈ ಕೋಟಿ ಚೆನ್ನಯ್ಯರು ಮತ್ತೆ ಪಡುಮಲೆಗೆ ಬರುತ್ತೇವೆ ಅಂತ ಹೇಳಿ ಅಲ್ಲಿದ್ದ ಪ್ರಜಾಜನರಿಗೆ ವಿಷಯವನ್ನು ತಿಳಿಸಿ ಅರಮನೆಗೆ ಬೆನ್ನು ಹಾಕಿ ಮುಂದೆ ಬರ್ತಾ ಇರ್ತಾರೆ. ಮುಂದೆ ಬರ್ತಾ ಅವರಿಗೆ
ತಾಯಿ ಹೇಳಿದಂತಹ ಒಂದು ಹರಕೆ ಇತ್ತು. ಇದನ್ನು ಮಕ್ಕಳನ್ನು ಹೆತ್ತಂಥ ಸಂದರ್ಭದಲ್ಲಿ ದೇವಿಯು ಅವರ ತಾಯಿ ಒಂದು ಹರಕೆಯನ್ನು ಹೇಳ್ತಾರೆ. ಪುಂಡಿಪಣ ಅಂತ ಹೇಳಿದರೆ ಮಕ್ಕಳಿಗೆ ಎರಡು ನಮ್ಮ ಬಲಗೈ ಎಡಗೈಗಳು ಚಿಲ್ಲರೆ ಹಣವನ್ನು ಹಿಡಿದು ದೇವರಿಗೆ ಸಮರ್ಪಣೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಅದು. ಅದನ್ನು ನಮ್ಮ ಸಮೀಪ ಇರತಕ್ಕಂತಹ ಈಗ ಹೇಮಳ ಅಂತ ಹೇಳ್ತಾರೆ, ಮುಂದೆ ಕೆಮ್ಮಲಜೆ ಅಂತ ಹೇಳ್ತಕ್ಕಂಥ ಮಾತು ಅದು ಇದೆ. ಕೆಮ್ಮಲಜೆ ನಾಗಬ್ರಹ್ಮ ದೇವರಿಗೆ ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿ ಅವರು ಮಾಡಬೇಕಂತೇಳಿ ಅವರು ಅಲ್ಲಿಂದ ನೇರವಾಗಿ ಬರ್ತಾರೆ. ಅಲ್ಲಿಂದ ಬಂದು ಕೆಮ್ಮಲೆಗೆ ಹೋಗ್ತಾರೆ. ಅವರು ಸಮೀಪ ಇದೆ, ಗರಡಿಗೆ ಸಮೀಪ ಮೇಲೆ ಅಲ್ಲೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ ಜೀರ್ಣೋದ್ಧಾರದ್ದು. ಅಲ್ಲಿಂದ ಮುಂದೆ ಅಲ್ಲಿ ಹೋಗುವಾಗ ನಾಗಬ್ರಹ್ಮ ಸ್ಥಾನದಲ್ಲಿ ಪೂಜೆಯನ್ನು ಮುಗಿಸಿ ಇವರು ಹೋಗೋ ಸಂದರ್ಭದಲ್ಲಿ ಪೂಜೆಯನ್ನು ಭಟ್ರು ಮುಗಿಸಿ ಬಾಗಿಲು ಹಾಕಿ ಹೋಗ್ತಾರೆ. ಇವರು ಅರ್ಚಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ, ನಾವು ಬಹಳ ದೂರದಿಂದ ಬಂದಿದ್ದೇವೆ, ತಾಯಿ ಹೇಳಿದ ಹರಕೆಯನ್ನು ಸಂದಾಯ ಮಾಡಬೇಕು ಅಂತ ಹೇಳಿ ಅಲ್ಲಿ ಭಟ್ರಲ್ಲಿ ಕೇಳ್ತಾರೆ. ಭಟ್ರು ಪೂಜೆ ಆದ ಬಳಿಕ ನಾನು ಬಾಗಿಲು ತೆಗೆಯುವುದಿಲ್ಲ ಅಂತ ಹೇಳ್ತಾರೆ. ಆಗ ಕೋಟಿ ಚೆನ್ನಯ್ಯರು, ನಾವು ಸತ್ಯದ ಮಕ್ಕಳಾದರೆ ಚೆನ್ನಾಗಿದೆ. ಸಿನಿಮಾದಲ್ಲಿ ಒಂದು ಪದ ಇದೆ, ಕುಲದೈವೋ ಬ್ರಹ್ಮ, ಕೆಮ್ಮಲೆದ ಬ್ರಹ್ಮ, ಕುಲದೈವೋ ಬ್ರಹ್ಮ ಅಂತ ಹೇಳತಕ್ಕಂಥ ಮಾತನ್ನು ಹೇಳಿ, ನಾವು ಸತ್ಯ ನ್ಯಾಯ ಧರ್ಮದಲ್ಲಿ ಇದ್ದು ಸತ್ಯ ಧರ್ಮಕ್ಕಾಗಿ ಹೋರಾಡುವಂತಹ ಧರ್ಮ ಸಂಸ್ಥಾಪನೆ ಮಾಡತಕ್ಕಂಥ ಪುಣ್ಯ ಕೆಲಸಕ್ಕೆ ಇರತಕ್ಕಂಥ ನಾವು, ನೀನೇ ಕುಲದೈವ ನಮ್ಮ ನಾಗಬ್ರಹ್ಮ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾರೆ. పెర్మలెత గాళిదై బళ్ళి మరొల పనుముకులే పొల్సును ಕೆಮ್ಮಲೆ ಬ್ರಹ್ಮೆ ನಿರಲೆಡುಗುಲೆದು ತೋಜಾಯರು ಶಕ್ತಿನು. ಕೆಮ್ಮಲೆ ನಾಗಬ್ರಹ್ಮ ಸ್ಥಾನದಲ್ಲಿ ಹಾಕಿದ ಬಾಗಿಲು ತೆರೆಯುತ್ತದೆ. ಭಟ್ರು ಓಡೋಡಿ ಬಂದು ಪ್ರಸಾದವನ್ನು ಇವರಲ್ಲಿರ್ತಕ್ಕಂಥ ಆ ಪುಂಡಿ ಪಣವನ್ನು ಅಂತ ಹೇಳಿದರೆ ಪುಂಡಿ ಹಣವನ್ನು ನಾಗಬ್ರಹ್ಮ ದೇವ ತಗೊಂಡು ಅದಕ್ಕೆ ದೇವರ ಡಬ್ಬಿಗೆ ಹಾಕ್ತಾರೆ. ಅಲ್ಲಿಂದ ದೇವರಲ್ಲಿ ನಾಗಬ್ರಹ್ಮ ದೇವರನ್ನು ಪ್ರಾರ್ಥಿಸಿ ಪ್ರಸಾದವನ್ನು ಸ್ವೀಕರಿಸಿ ನೆನಪಿಗೆ ಬರ್ತದೆ, ನಮಗಿಂತ ಮೊದಲು ಹುಟ್ಟಿದಂತಹ ನಮ್ಮ ಅಕ್ಕ ಕಿನ್ನಿದಾರುವಿನ ಮನೆಗೆ ನಾವು ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಕೆಮ್ಮಲಜೆಯಿಂದ ನೇರವಾಗಿ ತನ್ನ ಅಕ್ಕನ ಮನೆಯನ್ನು ಹುಡುಕಿಕೊಂಡು ಅವರು ಹೋಗ್ತಾರೆ. ಕಲ್ಲುದ ಕಾಡು ಗಿಡ ಇಡೆತು ಬೋಟೆ ಗೊಬ್ಬಿನ ಕುಲು ಎಣ್ಣೂರ್ದ ಜವನೆರೆ ದಂಡು ಕಟ್ಟುದು ಯುದ್ಧ ಗುಂಪಿನ ಕುಲು. ತುತ್ತೆ ಕಲ್ಲುದ ಕಾಡು ಗಿಡ ಇಡೆತು. ಇವಾಗ ನಾವು ಇರತಕ್ಕಂತಹದ್ದು ಕೋಟಿ ಚೆನ್ನಯ್ಯರು ಪ್ರಪ್ರಥಮ ಬಾರಿಗೆ ಪಡುಮಲೆಯನ್ನ ದಾಟಿ ಈ ಎಣ್ಮೂರಿಗೆ ಬಂದಾಗ ಅವರ ಅಕ್ಕನ ಮನೆಗೆ ಬರ್ತಾರೆ. ಆ ಅಕ್ಕನ ಮನೆಗೆ ಬಂದು ಅಲ್ಲಿ ಸುಧಾರಿಸಿಕೊಂಡು ನಂತರ ತನ್ನ ಮುಂದಿನ ಕಾರ್ಯಗಳಿಗೋಸ್ಕರ ತೆರಳತಕ್ಕಂಥ ಸಂದರ್ಭಗಳಲ್ಲಿ ಇದೇ ಒಂದು ಮನೆಯಲ್ಲಿ ಒಂದು ವಾಸವಿದ್ದು ಇಲ್ಲೇ ಉಪಚಾರವನ್ನ ಎಲ್ಲ ಪೂರೈಸಿ ನಂತರ ತೆರಳಿರತಕ್ಕಂಥದ್ದು. ಹಾಗಿದ್ರೆ ಈ ಮನೆಯ ವಾತಾವರಣ ಹೇಗಿದೆ, ಸುತ್ತಮುತ್ತಲು ಹೇಗಿದೆ, ಅದನ್ನು ಕೂಡ ಈ ಒಂದು ವರದಿಯಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ನಾಡು ಬೂಡು ಪುಗರಿನ ಜೋಡಿ ಕೋಟಿ ಚೆನ್ನಯ್ಯೇ ಕೋಟಿಡು ಒಂಜಿ ವೀರ ಜೋಡಿ ಎಣ್ಣೆಮೆಗೆಯೇ ಕೋಟಿಡು ಒಂಜಿ ವೀರ ಜೋಡಿ ಎಣ್ಣೆಮೆಗೆಯೇ ತುಳುವೆರೆ ನಾಡುಡು ಮೊಕ್ಕುಲು ಪುಟ್ಟಿನ ಎಂಕೆನ ಪುಣ್ಯಯೇ ಬಡವೆರೆ ತಾಂಗಿನ ಜೋಕುಲೆ ಮೈ ಮೆನು ಕಿಂಡುಂಡ ಧನ್ಯಯೇ ನಾಡು ಬೂಡು ಪುಗರಿನ ಜೋಡಿ ಕೋಟಿ ಚೆನ್ನಯ್ಯೇ
ಕೋಟಿಡು ಒಂಜಿ ವೀರ ಜೋಡಿ ಎಣ್ಣೆ ಮೇಗೆ ತುಳುವೀರೆ ಬಣ್ಣಡ ಸತ್ಯದ ಕನ್ನಡ ಮಿಲ್ಕೋನ ಬಳ್ಳಿಲಿ ಈ ವೀರರೆ ಕೆಂಪು ಕೆಮ್ಮಲಾಜಿ ನಾಗ ಬ್ರಹ್ಮೇರೆ ಹಸಿಣ ಮೈ ಮೇಲೆ ಈಶ್ವರರೆ ಅಕ್ಕನ ಮನೆಯನ್ನು ಹುಡುಕಿಕೊಂಡು ಹೋಗತಕ್ಕಂಥ ಸಂದರ್ಭದಲ್ಲಿ ಅಕ್ಕನ ಮನೆ ಸಮೀಪ ಬರ್ತಾರೆ. ಇವರಿಗೆ ಎಲ್ಲಿ ಅಕ್ಕನ ಮನೆ ಇಲ್ಲ ಕೇಳಿಕೊಂಡು ಇವರು ಬರ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಬಾಯಾರಿಕೆ ಹೆಚ್ಚಾದಾಗ ಅವರು ಸಕಲ ವಿದ್ಯಾ ಪಾರಂಗತರು, ಅವರಿಗೆ ಬಿಲ್ಲು ವಿದ್ಯೆ ಗೊತ್ತಿದೆ, ಕತ್ತಿ ವರಸೆಯೂ ಗೊತ್ತಿದೆ, ಎಲ್ಲ ಇದ್ದು ಇವರು ತಮ್ಮ ಸೂರ್ಯ ಅಂತ ಹೇಳಿ ಅವರಿಗೆ ಅದನ್ನು ಅಲ್ಲಿ ಒಂದು ದೊಡ್ಡ ಪಾದಕಲ್ಲಿಗೆ ಹೊಡಿತಾರೆ. ಈಗಲೂ ಸಹ ಭಾಳ ಸುಂದರವಾಗಿ ಕಾಣ್ತಾ ಇದೆ. ಸಣ್ಣ ಬಾವಿ, ಯಾವತ್ತೂ ನೀರು ಬತ್ತುವುದಿಲ್ಲ. ಅಂಥ ಒಂದು ಜಾಗದಲ್ಲಿ ಇವರು ತಮ್ಮ ಸೂರ್ಯವನ್ನು ಹಾಕಿ ಅಲ್ಲಿ ನೀರನ್ನು ಕುಡಿತಾರೆ. ಲಿಪಿಲಿ ನಮ್ಮ ಪೆರ್ಮಾಲೆ ನಾಡು ಸಿರಿ ಅದರಲ್ಲಿ ಆ ನೀರನ್ನು ಕುಡಿದರೆ ರೋಗ ರುಜಿನಗಳು ನಿವಾರಣೆಯಾಗುತ್ತವೆ ಅನ್ನತಕ್ಕಂಥ ಒಂದು ಮಾತು ಇದೆ. ಮತ್ತು ಆ ನೀರನ್ನು ಹೆಚ್ಚು ಮನೆಗೆ ಬಾಕಿ ಯಾವ ಕಡೆಗೆ ಹೆಚ್ಚು ಉಪಯೋಗಿಸುವುದು ಕಡಿಮೆ. ಪಂಪ್ ಸಹ ಹಿಂದೆ ಹಾಕಿದ್ರು, ಅದನ್ನು ಸಹ ಈಗ ತೆಗೆದಿದ್ದಾರೆ. ಇವತ್ತಿಗೂ ಆ ಬಾವಿ ಹಾಗೇ ಇದೆ. ಮನೆ ಕಲ್ಲೆಂಬಿ ದೋಳ ಎಂಬಂಥ ಜಾಗದಲ್ಲಿ ಹಿಂದೆ ಪಯ್ಯ ವೈದ್ಯ ಅಂತ ಹೇಳಿದರೆ ಪಂಜದ ಕೇಮರ ಬಳ್ಳಾಳರ ಮಂತ್ರಿಯಾಗಿದ್ದ. ಅಲ್ಲಿ ಕರೆದುಕೊಂಡು ಅಕ್ಕನ ಹೆಸರನ್ನು ಕರೆದುಕೊಂಡು ಹೋಗ್ತಾರೆ. ಮನೆ ಸಿಗ್ತದೆ. ಇವರಿಗೆ ಯಾರ ಮನೆ ಅಂತ ಗೊತ್ತಿಲ್ಲ, ಕಿನ್ನಿದಾರಿಗೂ ಇವರು ಯಾರಂತ ಗೊತ್ತಿಲ್ಲ. ಆಗ ಕಿನ್ನಿದಾರು ಹೇಳ್ತಾರೆ, ಸ್ವಜಾತಿಯವರಾದರೆ ಜಾತಿ ಅವರು ಬಂದರೆ ಅಲ್ಲಿ ಉಜ್ಜಾಲ ಅಂತ ಇದೆ, ಅಲ್ಲಿ ಕೂತುಕೊಳ್ಬೇಕು. ಅಥವಾ ಬೇರೆ ಜಾತಿಯವರು ಬಂದರೆ ಅಲ್ಲಿ ಬೇರೆ ಬೇರೆ ಜಾಗ ಇದೆ, ಕಟ್ಟೆ ಇದೆ, ಅದರಲ್ಲಿ ಕೂತುಕೊಳ್ಬೇಕು ಅಂತ ಹೇಳಿ ಕೇಳ್ತಾರೆ. ಇವರು ಪರಿಚಯವನ್ನು ಮೊದಲು ಹೇಳೋದಿಲ್ಲ. ಕಿನ್ನಿದರಿಗೂ ಯಾರಂತ ಗೊತ್ತಿಲ್ಲ. ಬಹಳ ಹಿಂದೆ ಮದುವೆಯಾಗಿ ಬಂದ ನಂತರ ತನ್ನ ತಾಯಿಗೆ 2 ಮಕ್ಕಳಾಗಿದ್ದಾರೆ ಅಂತ ಹೇಳತಕ್ಕಂಥ ಮಾತು ಹೊರತು ಅವರನ್ನು ನೋಡಿ ಕಿನ್ನಿದರು ಸಹ ನೋಡಿ ಇರಲಿಕ್ಕಿಲ್ಲ. ಮತ್ತು ವಿಚಾರ ವಿನಿಮಯ ಮಾಡಿದಾಗ ಬಹಳ ಸಂತೋಷ ಆಗ್ತದೆ. ತನ್ನ ಸಹೋದರರನ್ನು ನೋಡಿದಂಥ ಒಂದು ವಿಶೇಷ ಪ್ರೀತಿಯಿಂದ ಸಹೋದರರನ್ನು ಒಳಗೆ ಕರೆದು ಇದರಲ್ಲಿ ನಮ್ಮ ಸಿನಿಮಾದಲ್ಲಿ ಎಕ್ಕಸಕ್ಕ ಎನ್ನತಕ್ಕಂಥ ಒಂದು ಪದ್ಯದಲ್ಲಿ ಬಹಳ ಚಂದವಾಗಿ ಅದನ್ನು ರೂಪಿಸಿದ್ದಾರೆ. ಅದೇ ರೀತಿ ಅಲ್ಲಿ ಸತ್ಕರಿಸಿ, ತಮ್ಮಂದಿರನ್ನು ಸತ್ಕರಿಸಿ ಮರು ದಿವಸ ನಮಗೆ ಕೇಮರ ಬಳ್ಳಾಳರನ್ನು, ಪಂಜ ಬಳ್ಳಾಳರನ್ನು ನೋಡಬೇಕು ಅಂಥೇಳಿ ತನ್ನ ಪಯ್ಯ ಬೈದ್ಯನೊಂದಿಗೆ ಅಲ್ಲಿಂದ ಕೇಮರ ಬಳ್ಳಾಳರ ಬೀಡಿಗೆ ಹೋಗ್ತಾರೆ. ಈಗಾಗಲೇ ಇವರು ಪಡುಮಲೆಯಿಂದ ಬಂದ ವಿಚಾರವನ್ನು ಪೆರುಮಾಳ ಬಳ್ಳಾಳರು ಕೇಮರ ಬಳ್ಳಾಳರಿಗೆ ತಿಳಿಸ್ತಾರೆ. ಕೋಟಿ ಚೆನ್ನಯ್ಯರನ್ನು ಎಲ್ಲಿ ಇದ್ದರೂ ಅವರನ್ನು ಪಂಜಕ್ಕೆ ಬಂದಾಗ ಅಲ್ಲಿ ನಿಲ್ಲಿಸಬೇಕು, ಅವರನ್ನು ಬಂಧಿಸಬೇಕು ಅನ್ನತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾರೆ. ಈ ಜವಾಬ್ದಾರಿಯನ್ನು ಚಂದುಗಿಡಿ, ಕೇಮರ ಬಳ್ಳಾಳರ ಮಂತ್ರಿ ಚಂದುಗಿಡಿಗೆ ವಹಿಸ್ತಾರೆ. ಅಲ್ಲಿ ಒಂದು ಸಾಧಾರಣ ಒಂದು ಅರಗಿನ ಮನೆ ರೀತಿಯಲ್ಲಿ ಒಂದು ವಿಶೇಷವಾದ ವ್ಯವಸ್ಥೆಯನ್ನು ಮಾಡಿ, ಒಂದು ಜೈಲಿನ ರೂಪದಲ್ಲಿ ಎಲ್ಲ ಮಾಡಿ ಕೋಟಿ ಚೆನ್ನಯ್ಯರನ್ನು ಚಂದುಗಿಡಿ ಕರ್ಕೊಂಡು ಹೋಗಿ ಅಲ್ಲಿ ಬಾಗಿಲನ್ನು ಹಾಕ್ತಾರೆ. ಅದು ಈಗೆಲ್ಲ ಪ್ರಕೃತ ಪಂಜದ ಬೈಲು ಅನ್ನೋ ಪ್ರದೇಶದಲ್ಲಿ ಇದೆ. ಅದು ಎಲ್ಲ ಜರಿದು ಹೋಗಿದೆ. ಯಾಕಂತ ಹೇಳಿದರೆ ಕಾಲ ಸಾಧಾರಣ 500-600 ವರ್ಷಗಳ. ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಕೋಟಿ ಚೆನ್ನಯ್ಯರು ಬಂದಿಗಳಾಗಿ ಬಿಡ್ತಾರೆ. ಅಲ್ಲಿ
ಈ ಸಂದರ್ಭದಲ್ಲಿ ಅಲ್ಲಿ ಏನೋ ಒಂದು ರೀತಿಯ ವಿಶೇಷವಾದ ಒಂದು ಬೆಳಕು ಒಂದು ಕಡೆಯಿಂದ ಬರ್ತದೆ. ಅಲ್ಲಿ ಅವರು ತಮ್ಮ ಆರಾಧ್ಯ ದೇವರಾದಂತಹ ಕೆಮ್ಮಲ ನಾಗಬ್ರಹ್ಮ ದೇವರನ್ನು ಪ್ರಾರ್ಥಿಸ್ತಾರೆ. ಕೆಮ್ಮಲಕ ಬ್ರಹ್ಮರು ನಂಗೆ ಸಾಧಿ ತೋಜಾವನ್ನ ಕುಲ್ಲೆ ನನ್ನ ಕಡೆತ ಸಾಧಿ ಅವ್ವೆ ನಮ್ಮ ಕುಲದಯೋಡ ಒಟ್ಟಿಗೆ ನಟನುಗ ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಕಪ್ಪು ಕಳೆದು ಬೊಲ್ಪು ಕೊರ್ಲ ಕುಲದೈವೋ ಬ್ರಹ್ಮ ಓ ಕುಲದೈವೋ ಬ್ರಹ್ಮ ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ. ನಾವು ಸತ್ಯದಲ್ಲಿ ಹುಟ್ಟಿದಂಥ ಮಕ್ಕಳು, ನಮ್ಮನ್ನು ರಕ್ಷಣೆ ಮಾಡು ಕುಲದೈವ ಓ ನಾಗಬ್ರಹ್ಮ ಅಂತ ಹೇಳಿ ನಾಗಬ್ರಹ್ಮರನ್ನು ಸ್ತುತಿಸಿದಾಗ ಏನೋ ವಿಶೇಷವಾದಂಥ ಒಂದು ಶಕ್ತಿ ಬರ್ತದೆ. ಬೆಳಕು ಕಂಡ ಕಡೆಗೆ ಒದ್ದು ಅಲ್ಲಿಂದ ಮುಂದೆ ಅದನ್ನು ಒಡೆದು ಅವರು ನೇರವಾಗಿ ಪಂಜ ಕೇಮರಬಲ್ಲಾಳರ ಬಂಧನದಿಂದ ಹೊರಟು ಅವರು ನೇರವಾಗಿ ಮುಂದೆ ಬರ್ತಾ ಇರ್ತಾರೆ. ಬಂದು ಸಾಧಾರಣ 800 ದೇವಬಲ್ಲಾಳರ ರಾಜ್ಯ ಅವರ ವ್ಯಾಪ್ತಿ ಪ್ರದೇಶಕ್ಕೆ ಬರ್ತಾರೆ. ಅಲ್ಲಿಗೆ ಬಂದಾಗ ಇಲ್ಲಿಯ ಜನ ಇವರನ್ನು ಕಂಡು ಭಾಳ ಸಂತೋಷ ಪಡ್ತಾ ಇದ್ದಾರೆ. ಭಾಳಷ್ಟು ಅಜಾನುಭಾವಿಗಳಾಗಿ ಅಂಥ ವ್ಯಕ್ತಿಗಳನ್ನು ಕಾಣೋದೇ ಭಾಳ ವಿಶೇಷ ಅಂತ ಹೇಳಿ ಇವರನ್ನು ಭಾಳ ಪ್ರೀತಿಯಿಂದ ಕರೀತಾರೆ. ಅವರನ್ನು ಆಗ ಅವರು ಅರಸಿನ ಹತ್ರ ಹೋಗಬೇಕು ಅಂತ ಹೇಳಿ ತಮ್ಮ ಭಿನ್ನವನ್ನು ಮಾಡ್ತಾರೆ. ಅಲ್ಲಿ ಕಿನ್ನಿ ಚೆನ್ನ ಎನ್ನತಕ್ಕಂಥ ಒಬ್ಬ ವ್ಯಕ್ತಿ ಇವರನ್ನು ಕರ್ಕೊಂಡು ಬಂದು ದೇವಬಲ್ಲಾಳರ ಬೀಡಿಗೆ ಕರ್ಕೊಂಡು ಬರ್ತಾರೆ. ದೇವಬಲ್ಲಾಳರ ಬೀಡಿಗೆ ಕರೆದುಕೊಂಡು ಬಂದು ನೋಡುವಾಗ ದೇವಬಲ್ಲಾಳರಿಗೆ ಬಹಳ ಸಂತೋಷ ಆಗ್ತದೆ. ಭಾಳಷ್ಟು ಧರ್ಮಿಷ್ಠರು ದೇವಬಲ್ಲಾಳರು ಅಂತ ಹೇಳಿದ್ರೆ ಭಾಳ ಸತ್ಯವಂತರು, ಧರ್ಮಿಷ್ಠರು ಆ ಕಾಲದಲ್ಲಿ. ಈ 2 ಅಜಾನುಬಾಹು ಯುವಕರನ್ನು ಕಂಡಾಗ ಮಕ್ಕಳಿಲ್ಲದಂತಹ ದೇವಬಲ್ಲಾಳರಿಗೆ ಬಹಳ ಸಂತೋಷ ಆಗ್ತಾ ಇದೆ. ನಿಮಗೆ ರಾಜಾಶ್ರಯವನ್ನು ನಾನು ಕೊಡ್ತೇನೆ, ನನ್ನ ಈ ಹೆಣ್ಮೂರಿನ ಎಲ್ಲ ಜವಾಬ್ದಾರಿಯನ್ನು ನಿಮಗೆ ಕೊಡ್ತೇನೆ ಅಂತ ಹೇಳಿ ನಿಮಗೆ ಬೇಕಾದ ಜಾಗ ಕೋಟಿಗೆ ಅಯ್ಯನೂರನ್ನು ಸಮೀಪ ಈಗ ನಿಡ್ಡೋಳ ಮಹಾವಿಷ್ಣು ದೇವಸ್ಥಾನ ಇದೆ, ಅಲ್ಲಿ ಕೋಟಿಗೆ ದೊಡ್ಡ ಭೂಮಿಯನ್ನು ಕೊಡ್ತಾರೆ. ಆ ಕಡೆಯಿಂದ ಯಾರಾದರೂ ಯುದ್ಧ ಅದಕ್ಕೆ ಬರ್ತಾ ಹಿಂದೆ ಎಲ್ಲ ಈ ಪಾಳೆಗಾರ ವಂಶದ ಯುದ್ಧಗಳು ಬರ್ತವೆ. ಕೋಟಿಗೂ ಆ ಕಡೆಯನ್ನು ಕೊಟ್ಟು ಈ ಕಡೆ ಕಡಬ ಅರಸಿನಿಂದ ಬರತಕ್ಕ ಇದು ತೊಂದರೆಗಳು ಏನಾದರೂ ಇದ್ದರೆ ಈ ಕಡೆ ಈ ಪ್ರದೇಶವನ್ನು ತಮ್ಮ ಚೆನ್ನಯ್ಯನಿಗೂ ಕೊಡ್ತಾರೆ. ಬಹಳಷ್ಟು ಅಯ್ಯನೂರನ್ನು ಅತ್ಯಂತ ಯಶಸ್ವಿಯಾಗಿ ಅದನ್ನು ಬಹಳ ದೊಡ್ಡ ಗದ್ದೆಯನ್ನು ಬೇಸಾಯ ಮಾಡಿಕೊಂಡು ನ್ಯಾಯೋನು ಎಣ್ಮೂರ್ದ ಯುದ್ಧೋಡು ದೇವ ಬಲ್ಲಾಳರಿಗೆ ಜಯ ಎಣ್ಮೂರ್ದ ಯುದ್ಧೋಡು ದೇವ ಊರಿನ ಜನರಿಗೆ ಗರಡಿ ವಿದ್ಯೆಯನ್ನು ಕಲಿಸ್ತಾ ಬರ್ತಾರೆ ಇವರು. ಯಾಕಂತ ಹೇಳಿದರೆ ಇವರು ಫಿಲಿಪನಾರಾಯಣ ಎಂಬತಕ್ಕಂಥ 2 ಗುರುಗಳು ಉಡುಪಿಯಲ್ಲಿದೆ. ಅದು ಸಕೃತ ಅಲ್ಲಿ ಎಲ್ಲ ವಿದ್ಯಾಭ್ಯಾಸವನ್ನು ಕಲಿತವರು. ಇವರಿಗೆ ಯುದ್ಧ ವಿದ್ಯೆಗಳನ್ನು ಏನು ಮಾಡಬೇಕು, ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಗೆ ಮಾಡಬೇಕು, ಎಲ್ಲ ಸಕಲ ವಿದ್ಯಾ ಪಾರಂಗತರಾಗಿದ್ದಾರೆ. ಕೋಟಿ ಚೆನ್ನಯ್ಯರು ಅಂತ ಹೇಳಿದರೆ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಹೆಚ್ಚು ಅಭ್ಯಾಸವನ್ನು ಮಾಡಿ ಈ ಭಾಗದಲ್ಲಿ ದೇವಬಲ್ಲಾಳರಿಗೆ ಶಕ್ತಿಯನ್ನು ಬರಲಿಕ್ಕೆ ಇಲ್ಲಿದ್ದ ಯುವಕರನ್ನೆಲ್ಲ ಕರೆದು ಗರಡಿ ವಿದ್ಯೆಗಳನ್ನು ಕಲಿಸ್ತಾ ಈ ಎಣ್ಮೂರಿನ ರಕ್ಷಣೆಗೆ ಅವರು ನಿಲ್ತಾರೆ. ಗುಂಡೋಡು ಅವರು ಬುಳ್ಳಿಲಾದ ನಿಲಯೋಯಿ ವೀರಾದಿ ವೀರರಾಯಿ ಕೋಟಿ ಚೆನ್ನಯ್ಯರ ಪಾದವರ ಪನ್ನೆ ನಮೋ ನಮೋ ನಮೋ. ಮುಂದೊಂದು ದಿನ ಹಂದಿಯ ಬೇಟೆ ಆಗ್ತಿದೆ. ಅರಸುವಿಗೆ ಒಂದು
ಈ ಬೇಟೆಗೆ ಹೋಗತಕ್ಕಂಥ ಸಂದರ್ಭ ಇರುತ್ತೆ. ಯಾಕಂದರೆ ಕಾಡು ಮೃಗಗಳು ಬಂದು ಬೆಳೆಗಳನ್ನು ಹಾಳು ಮಾಡ್ತವೆ ಅನ್ನತಕ್ಕಂಥ ವಿಚಾರ ತಿಳಿಸಿದಾಗ ಬೇಟೆಗೆ ಹೋಗತಕ್ಕಂಥದ್ದು. ಈ ಸಂದರ್ಭದಲ್ಲಿ ಈ ಜವಾಬ್ದಾರಿಯನ್ನು ದೇವಬಲ್ಲಾಳರು ಕೋಟಿ ಚೆನ್ನಯ್ಯರಿಗೆ ಕೊಡ್ತಾರೆ. ಅವರಿಗೆ ಮಕ್ಕಳಿಗೆ ಸಮಾನ ಅವರು. ಎಲ್ಲ ನೀವೇ ನೋಡಿ ಅಂತ ಬೇಟೆಗೆ ಹೋಗ್ತಾರೆ. ಅಲ್ಲಿ ಹಂದಿಯ ಬೇಟೆ ಆಗ್ತಾಯಿದೆ. ಅದು ಇವರು ಬಾಣ ಬಿಡ್ತಾರೆ. ಹಂದಿ ಹೋಗಿ ಪಂಜಗಡಿಗೆ ಬೀಳ್ತದೆ. ಅಲ್ಲಿ ಪಂಜದವರೆಗೂ ಇವರಿಗೂ ಸ್ವಲ್ಪ ಜಂಜಾಟ ಆಗ್ತದೆ. ಅತಿ ಪರಾಕ್ರಮಿಗಳು ಆಗಿರತಕ್ಕಂಥ ಕೋಟಿ ಚೆನ್ನಯ್ಯರನ್ನ ಹಂದಿಯನ್ನು ಹೇಳ್ಕೊಂಡು ಬಂದು ಹೆಣ್ಮೂರಿನ ಗಡಿಗೆ ಹಾಕ್ತಾರೆ. ಈ ಸಂದರ್ಭದಲ್ಲಿ ಬುದ್ಧಿವಂತನಿಗೆ ಇದು ಚಂದುಗಿಡಿಗೆ ವಿಚಾರಗಳು ತಿಳಿಯುತ್ತದೆ. ಅರಸುಗೆ ಹೇಳ್ತಾರೆ, ಇನ್ನು ಮುಂದೆ ನಾವು ಯುದ್ಧಕ್ಕೆ ರೆಡಿ ಅಂತ ಹೇಳಿ ಬೀಡಿನ ಕೇಮರ ಬಲ್ಲಾಳರು, ಎಣ್ಮೂರು ಬೀಡಿನ ದೇವಬಲ್ಲಾಳರಿಗೆ ಯುದ್ಧದ ಓಲೆಯನ್ನು ಕಳಿಸ್ತಾರೆ. ಚಿಂತಾಕ್ರಾಂತರಾಗ್ತಾರೆ. ಯಾಕೆ ದೇವಬಲ್ಲಾಳರು ಸತ್ಯಸಂಧರು ಯಾಕಪ್ಪ ಯುದ್ಧ ಅಂತ ಹೇಳುವಾಗ, ಬಲ್ಲಾಳರೇ, ನಿಮ್ಮ ಕೊಪ್ಪರಿಗೆಯ ಹಾಲನ್ನು ಕುಡಿದು ನಿಮ್ಮ ಅನ್ನವನ್ನು, ಈ ಅರಮನೆಯ ಅನ್ನವನ್ನು ತಿಂದು ಸದೃಢವಾಗಿ ನಾವು ಬೆಳೆದಿದ್ದೇವೆ. ನಾವಿದ್ದೇವೆ ನಿಮ್ಮ ಕಣ್ಣುಗಳಾಗಿ. ರಣವೀಳ್ಯವನ್ನು ಕುಡಿ ಅಂತ ಹೇಳಿ ಕೋಟಿ ಚೆನ್ನಯ್ಯರು ದೇವಬಲ್ಲಾಳರಿಗೆ ಹೇಳ್ತಾರೆ. ಒಂದು ಚಿಂತೆಯನ್ನೇ ಮಾಡದೆ ಕೋಟಿ ಚೆನ್ನಯ್ಯರಿಗೆ ರಣವೀಳ್ಯವನ್ನು ಯುದ್ಧಕ್ಕೆ ಕೊಡ್ತಾರೆ. ಯುದ್ಧಕ್ಕೆ ರೆಡಿ ಅಂತೇಳಿ ಸಾಧಾರಣ 7 ದಿವಸಗಳ ಯುದ್ಧ ಪ್ರಕೃತ. ಈಗ ಮಹಾವಿಷ್ಣು ದೇವಸ್ಥಾನ ಅಲ್ಲಿದೆ. ಆ ದೇವಸ್ಥಾನದ ಸಮೀಪ 7 ದಿವಸಗಳ ಧರ್ಮಯುದ್ಧ ನಡೆಯುತ್ತದೆ. ಆ ಧರ್ಮಯುದ್ಧದಲ್ಲಿ ದಿವಸಲು ಕೋಟಿ ಚೆನ್ನಯ್ಯರಿಗೆ ಜಯ ಬರ್ತಾ ಇದೆ. ಚಂದುಗಿಡಿಯ ಮಂತ್ರಿಯ ಮರಣವಾಗುತ್ತದೆ. ಕೊನೆಯ ದಿನದ ಯುದ್ಧದ ಸಂದರ್ಭದಲ್ಲಿ ಕೋಟಿಯು ತನ್ನ ಚೆನ್ನಯ್ಯನಲ್ಲಿ ಹೇಳ್ತಾನೆ, ಚೆನ್ನಯ್ಯ, ಇವತ್ತು ನಾನೇ ಯುದ್ಧಕ್ಕೆ ಹೋಗ್ತೇನೆ ಅಂತ ಹೇಳಿ ಕೋಟಿ ಯುದ್ಧಕ್ಕೆ ಹೋಗ್ತಾನೆ. ಅಲ್ಲಿ ಧರ್ಮಯುದ್ಧ, ಹಿಂದೆ ಎಲ್ಲ ಧರ್ಮಯುದ್ಧಗಳು ನಡೆಯುವಂಥದ್ದು. ಆ ಧರ್ಮಯುದ್ಧ ನಡೆಯತಕ್ಕಂಥ ಸಂದರ್ಭದಲ್ಲಿ ಕೇಮರ ಬಲ್ಲಾಳರಿಗೂ ಕೋಟಿಗೂ ನೇರ ಯುದ್ಧ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಪೆರುಮಳ ಬಲ್ಲಾಳರು ಬಂದಿದ್ದರು. ಅವರು ಯುದ್ಧವನ್ನು ನೋಡ್ತಾ ಇರ್ತಾರೆ. ಕೋಟಿಯು ಕೇಮರ ಬಲ್ಲಾಳರನ್ನು ಯುದ್ಧದಲ್ಲಿ ಸೋಲಿಸುವ ಸಂದರ್ಭದಲ್ಲಿ, ಇನ್ನು ಕೋಟಿ ಖಂಡಿತ ಕೇಮರ ಬಲ್ಲಾಳರನ್ನು ಕೊಲ್ತಾನೆ ಅವರನ್ನು ಅಂತ ಹೇಳುವ ಸಂದರ್ಭ ಬಂದಾಗ, ಹಿಂದೆ ವಾಲಿಗೆ ರಾಮ ಯಾವ ರೀತಿಯಾಗಿ ಮರೆಯಲಿ ನಿಂತು, ಅದೇ ರೀತಿಯಲ್ಲಿ ಪೆರುಮಲ ಬಲ್ಲಾಳರು ಹಿಂದಿನಿಂದ ಧರ್ಮಯುದ್ಧ ಅಲ್ಲದ ಯುದ್ಧವನ್ನು ಅವರು ಮಾಡ್ತಾರೆ. ಕೋಟಿಯ ಎದೆಯ ಭಾಗಕ್ಕೆ ಬಾಣವನ್ನು ಬಿಡ್ತಾರೆ. ಬಾಣವನ್ನು ಬಿಟ್ಟು ಅಲ್ಲಿ ಕೋಟಿ ಧರೆಗೆ ಹೊರಗುತ್ತಾನೆ. ಆ ಸಂದರ್ಭದಲ್ಲಿ ಶರೀರದ ಒಳಗೆ, ತನ್ನ ಎದೆಯೊಳಗೆ ಹೋಗತಕ್ಕಂತಹ ಬಾಣವನ್ನು ಹಿಡಿದುಕೊಂಡು ತಿರುಗಿ ನೋಡಿದಾಗ ಪೆರುಮಲ ಬಲ್ಲಾಳರು ಮಾತಾಡ್ತಾರಂತೆ. ಕೋಟಿ, ಓ ಪೆರುಮಲ ಬಲ್ಲಾಳರೇ, ನಮ್ಮನ್ನು ಸಾಕಿ ಬೆಳೆಸಿ ಇಷ್ಟು ಅವರನ್ನಾಗಿ ಮಾಡಿದಂಥ ನೀವೇ ಈ ರೀತಿ ಮಾಡಿದ್ದು ಸರಿಯೇ ಅಂತ ಹೇಳಿ ಪೆರುಮಲ ಬಲ್ಲಾಳರಲ್ಲಿ ಕೋಟಿ ಕೇಳುವಾಗ ಪೆರುಮಲ ಬಲ್ಲಾಳರಿಗೂ ಬಹಳ ದುಃಖ ಆಗ್ತದೆ. ಯಾಕಂತ ಹೇಳಿದರೆ ಸಾಕಿದ ಮಕ್ಕಳು ಅಲ್ಲಿ ಆ ಸಂದರ್ಭ ಆಗುವಾಗ ಅಲ್ಲಿ ದೇವಬಲ್ಲಾಳರು, ಕೇಮರ ಬಲ್ಲಾಳರು, ಪಡಮಲೆ ಬಲ್ಲಾಳರು, 3 ಬೀಡಿನ ಬಲ್ಲಾಳರು ಒಟ್ಟಾಗ್ತಾರೆ. ಭಾಳ ಬೇಸರದಿಂದ ಇರ್ತಾರೆ. ಚೆನ್ನಯ್ಯನು ಸ್ವಲ್ಪ ದೂರದಿಂದ ವಿಷಯ ತಿಳಿದು ಓಡೋಡಿ ಬರ್ತಾರೆ. ಈ ಸಂದರ್ಭದಲ್ಲಿ ಚೆನ್ನಯ್ಯನಿಗೆ
ಕೋಟಿ ಕರೆದು ಸಮೀಪ ಇರತಕ್ಕಂಥ ಮಹಾವಿಷ್ಣು ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ. ಅಲ್ಲಿಂದ ತೀರ್ಥವನ್ನು ತಂದು ನನ್ನ ಬಾಯಿಗೆ ಬಿಡಬೇಕು ಅಂತ ಹೇಳ್ತಾನೆ. ಯಾಕಂತ ಹೇಳಿದರೆ ಆ ಸಂದರ್ಭದಲ್ಲಿ ಬಲ್ಲಾಳರ ಆ ದೇವಸ್ಥಾನದ ಜವಾಬ್ದಾರಿಯನ್ನು ಸಹ ಕೋಟಿಗೆ ಬಲ್ಲಾಳರು ಕೊಟ್ಟಿದ್ದರು. ಅಲ್ಲಿಂದ ಆ ಪುಣ್ಯ ತೀರ್ಥವನ್ನು ತಂದು ಚೆನ್ನಯ್ಯನು ತನ್ನ ಕೋಟಿಯ ಬಾಯಿಗೆ ಬಿಡ್ತಾನೆ. ಕೋಟಿಯ ಪ್ರಾಣ ಪಕ್ಷಿ ಆ ನಾರಾಯಣ ದೇವರ ಪಾದವನ್ನು ಸೇರ್ತದೆ. ಅದೇ ಸಂದರ್ಭದಲ್ಲಿ ಚೆನ್ನಯ್ಯನಿಗೆ ಬಹಳ ವ್ಯಥೆ ಆಗ್ತಾ ಇದೆ. ಒಂದೇ ದಿನ ಈ ಭೂಮಿಯ ಬೆಳಕನ್ನು ಕಂಡವರು ನಾವು. ಒಂದೇ ದಿನ ಅವಳಿ ಮಕ್ಕಳಾದ ಕಾರಣ ಮುಂದೆ ನಾನು ಬದುಕುವುದಿಲ್ಲ, ನೀನಿಲ್ಲದೆ ನಾನಿಲ್ಲ ಅಂತ ಹೇಳತಕ್ಕಂಥ ಮಾತನ್ನು ಹೇಳ್ತಾ ಅಲ್ಲಿ ಚೆನ್ನಯ್ಯನು ಸಹ ಪಾದಕಲ್ಲಿಗೆ ತನ್ನ ತಲೆಯನ್ನು ಹೊಡೆದು ತುಳುವೆರೆ ನಾಡಿಡು ಮೊಕುಲು ಪುಟ್ಟಿನ ಎಂಕ್ಲೆನ ಪುಣ್ಯಯೇ ಬಡವೆರೆ ತಾಂಗಿನ ಜೋಕುಲೆ ಮೈಮೆನು ಪೀಂಡಿಂಡ ಧನ್ಯಯೇ ತನ್ನ ಅಣ್ಣನೊಂದಿಗೆ ಪ್ರಾಣವನ್ನು ಬಿಟ್ಟು ನಾರಾಯಣ ದೇವರ ಪಾದಕ್ಕೆ ಅವರು ಸೇರ್ತಾರೆ. ದೇವಬಲ್ಲಾಳರು ಸಕಲ ರಾಜವೈಭವದೊಂದಿಗೆ ಕೋಟಿ ಚೆನ್ನಯ್ಯರನ್ನು ಯುದ್ಧಭೂಮಿಯಿಂದ ನೇರವಾಗಿ ಅವರ ಬೀಡಿನ ಸಮೀಪಕ್ಕೆ ತರ್ತಾರೆ. ಜಿಜ್ಞಾಸೆಯು ಬರ್ತದೆ, ಅವಳಿ ಮಕ್ಕಳಾದಂಥ ಕೋಟಿ ಚೆನ್ನಯ್ಯರನ್ನು ಹೇಗೆ ದಫನ ಮಾಡುವಂಥದ್ದು ಬ್ರಹ್ಮಚಾರಿಗಳವರು ಅಂತೇಳಿ ಅಲ್ಲಿ ಸಮೀಪ ಇರತಕ್ಕಂತಹ ದೊಡ್ಡ ಒಂದು ಕಲ್ಲಿನ ಮೇಲೆ ಕೋಟಿ ಚೆನ್ನಯ್ಯರನ್ನು ಮಲಗಿಸ್ತಾರೆ. ಆ ಕಲ್ಲು ಅದು ಇಬ್ಬಾಗವಾಗುತ್ತದೆ. ಅದೇ ರೀತಿ ಕೋಟಿ ಚೆನ್ನಯ್ಯರನ್ನು ಈ ಚೆನ್ನಯ್ಯನ ಈ ಪ್ರದೇಶವಾದಂಥ ಈ ಪುಣ್ಯ ಭೂಮಿಯಲ್ಲಿ ಕೋಟಿ ಚೆನ್ನಯ್ಯರನ್ನು ರಾಜ ವೈಭವಗಳಿಂದ ವೈಭವದಿಂದ ರಾಜರಲ್ಲಿರ್ತಕ್ಕಂಥ ಎಲ್ಲ ಅವರಲ್ಲಿ ಏನಿರ್ತದೋ ನಮ್ಗೆ ಗೊತ್ತಿಲ್ಲ, ಬೇಕಾದಷ್ಟು ಇರ್ತದೆ ರಾಜಕಾರ ಅಂಶ ಎಲ್ಲವನ್ನು ಅವರ ಸಮಾಧಿಗೆ ಅವರನ್ನು ಅದರ ಮೇಲೆ ಸಮಾಧಿಯಲ್ಲಿ ಹಾಕಿ ಅದರ ಮೇಲೆ ಕೋಟಿ ಚೆನ್ನಯ್ಯರ ಶರೀರವನ್ನು ಇಟ್ಟು ಕೋಟಿ ಚೆನ್ನಯ್ಯರನ್ನು ಈ ಪುಣ್ಯ ಮಣ್ಣಿನಲ್ಲಿ ಮಣ್ಣು ಮಾಡ್ತಾರೆ. ಕೆಂಚಿ ಕಾರಣ ಬಾನೊಡು ಮಿಂಚುನ ಬೊಳ್ಳಿಲೆ ತಾಂಕಿಯ ಅವೈದೆ ಸಾಯನ ನಾಡು ಬೂಡು ಕುಗರಿನ ಜೋಡಿ ಕೋಟಿ ಚೆನ್ನಯ್ಯೇ ಕೋಟಿಡು ಒಂಜಿ ವೀರ ಜೋಡಿ ಎಣ್ಣೆ ಮೇಗೆ ಅಲ್ಲಿರತಕ್ಕಂಥ ಕೆಲವೊಂದು ಆಯುಧಗಳನ್ನು ಅಲ್ಲಿ ಕೋಟಿ ಚೆನ್ನಯ್ಯರ ಸಮಾಧಿ ಈಗ ಇದೆ, ಅದರ ಸಮೀಪ ಇಡ್ತಾರೆ. ಅದು ದೊಡ್ಡ ಹುತ್ತವಾಗಿದೆ, ಭಾಳಷ್ಟು ಚಂದವಾಗಿ ಒಂದು ಹೂವಿನ ಈ ಕೇಪುಲು ಹೂವು ಅಲ್ಲಿ ಯಾವಾಗಲೂ ಇರ್ತದೆ. ಅಲ್ಲಿ ವಾಸ್ತವ್ಯ ನಾಗ ಈ ಕೋಟಿ ಚೆನ್ನಯ್ಯರನ್ನು ಕಾಯ್ತಾ ಅಲ್ಲಿ ಇರ್ತಾರೆ. ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಕೆಮ್ಮಲೆ ಬ್ರಹ್ಮೆ ನೀರಲಿಡು ಬುಲದು ತೋಜಾಯರ ಶಕ್ತಿನ ಪೆರ್ಮಲೆ ತಗಾಳಿದೈ ಬಳ್ಳಿ ಮರೊಲ ಪನು ಮೊಕುಲೆ ಪೊಲ್ಸುನು ಕೆಮ್ಮಲೆ ಬ್ರಹ್ಮೆ ನೀರಲಿಡು ಬುಲೆದು ತೋಜಾಯರ ಶಕ್ತಿನ ಪಲ್ಲೆ ಚೆಂಡಾಟ ಕಂಬಳದಾಟೊಡು ಬಿರ್ಸೆರುಗಿ ಜೋಡಿಲು ವಿಶೇಷವಾಗಿರತಕ್ಕಂಥ ಒಂದು ಸಾನ್ನಿಧ್ಯದಲ್ಲಿ ಕೋಟಿ ಚೆನ್ನಯ್ಯರನ್ನು ಸಮಾಧಿ ಮಾಡಿ ಮಣ್ಣಿನಿಗೆ ಮಾಡ್ತಾರೆ. ಮುಂದೊಂದು ದಿನ ಅದನ್ನು ಕೆಂಪು ಕಲ್ಲಿನಿಂದ ಅದನ್ನು ಸಮಾಧಿಯನ್ನು ಕಟ್ಟಬೇಕು ಅಂತ ಹೇಳಿ ತಯಾರು ಮಾಡಿ ಕೇಳು ಮೇಸ್ತ್ರಿ ಅನ್ನತಕ್ಕಂಥ ಒಬ್ಬ ಮೇಸ್ತ್ರಿಯನ್ನು ಕರೆಸಿ ಮಾಡತಕ್ಕ ಸಂದರ್ಭದಲ್ಲಿ ಒಂದು ಶರೀರದ ಒಂದು ಭಾಗಕ್ಕೆ ಅಲ್ಲಿ ತಾಗಿ ಅವನಿಗೆ ಮೂರ್ಛೆ ಹೋಗ್ತದೆ. 100-150 200 ವರ್ಷ ಅದರ ಒಳಗೆ 200 ವರ್ಷದಿಂದ 100-150 ವರ್ಷಗಳ ಹಿಂದೆ ಅದರಷ್ಟು ನೆಲದಲ್ಲೇ ಇತ್ತದು. ಅಲ್ಲಿ ಏನು ಮಾಡ್ತಾರೆ, ಇದು ಏನೋ ಭಯ ಇದೆ ಅಂತ ಹೇಳಿ ಅದನ್ನೆಲ್ಲ ಶುದ್ಧಾಚಾರ ಮಾಡಿಸಿ ಅಲ್ಲಿ ದೂರದಲ್ಲಿ ಕೆಂಪು ಕಲ್ಲಿನ ಸಮಾಧಿಯನ್ನು ಮಾಡ್ತಾರೆ. ಇಲ್ಲಿ ಗರಡಿಯ ವ್ಯವಸ್ಥೆಗಳೆಲ್ಲ ಪುನರಾವರ್ತನೆ ಆಗಬೇಕಂತ ಹೇಳಿ ಲಕ್ಷ್ಮೀನಾರಾಯಣ ರೈಯವರ ಒಂದು ನೇತೃತ್ವದಲ್ಲಿ ಸಮಾಧಿ ಮಾಡೋ ಬಲ್ಲಾಳರ ಕಾಲದಲ್ಲಿ ಆಯಿತು. ಅದನಂತರ ಸಂಕಪ್ಪ ರೈ ಅಂತ ಹೇಳಿ
ಆ ತುತ್ತೆ ಕಲ್ಲದ ಕಾಡುದಿಡೆ ಇಡೆಟು ಬೋ ವಿಠಲ್ ರೈ ಸಂಕಪ್ಪ ಹೀಗೆಲ್ಲ ಇದ್ದರು. ಅವರ ಕಾಲದಲ್ಲಿ ಎಲ್ಲ ಇದನ್ನು ಈ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ತದನಂತರ ಲಕ್ಷ್ಮೀನಾರಾಯಣ ರೈ ಅವರ ಕಾಲದಲ್ಲಿ ಇಲ್ಲಿ ಎಲ್ಲ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟಾಗ ಕೋಟಿ ಚೆನ್ನಯ್ಯರ ಸಮಾಧಿಯನ್ನು ಜೀರ್ಣೋದ್ಧಾರ ಮಾಡಬೇಕು, ಈ ಗರಡಿಯ ಹೀಗೆ ತಾಮ್ರ ಶಾಸನವನ್ನು ಮಾಡಬೇಕು ಅಂತ ಹೇಳಿ ತಿಳಿದು ಬಂದಾಗ ಎಲ್ಲವನ್ನು ಜೀರ್ಣೋದ್ಧಾರ ಸಂದರ್ಭದಲ್ಲಿ ಆ ಕೆಂಪು ಕಲ್ಲಿನ ಗೋರಿಯನ್ನು ತೆಗೆದು ಭಾಳ ಜಾಗ್ರತೆ ಮಾಡಿ ಒಂದು ದಿವಸ ಪ್ರಾತಃ ಕಾಲದಲ್ಲಿ ತೆಗೆದು ಸಂಜೆ ಆಗುವಾಗ ಅದರ ಎಲ್ಲ ಫೌಂಡೇಶನ್ ಮಾಡ್ತಾಯಿದೆ ಅಂಥ ವ್ಯವಸ್ಥೆಯನ್ನು ಅಷ್ಟಮಂಗಲದಲ್ಲಿ ಹೇಳಿದ್ದಾರೆ. ಬಹಳ ಜಾಗೃತರಾಗಿರಬೇಕು, ಒಂದು ಸುತ್ತು ಅದರಿಂದ ಏನಾದರೂ ಆಚೆ ಈಚೆ ಆಗಬಾರದು ತೆಗೆಯುವಾಗ ಇದ್ದರೂ ಸಹ. ಹಾಗೆ ಅದಕ್ಕಂತೂ ಸ್ವಲ್ಪ ದೊಡ್ಡದು ಮಾಡಿ ಇದ್ದದಕ್ಕೆ ಲೋಪ ಮಾಡದೆ ಅದರ ನೂತನವಾಗಿರತಕ್ಕಂಥ ಶಿಲೆಕಲ್ಲಿನ ಒಂದು ಸಮಾಧಿಯನ್ನು ಇದ್ದದನ್ನೇ ಕೆಂಪು ಕಲ್ಲು ತೆಗೆದು ಶಿಲೆಕಲ್ಲಿನಲ್ಲಿ ಅವರ ಸಮಾಧಿಯನ್ನು ನವೀಕರಿಸಲಾಗಿದೆ. ಮತ್ತೊಂದು ವಿಶೇಷ ಅಂತ ಹೇಳಿದರೆ ಇಲ್ಲಿ ಸಮೀಪ ಒಂದು ಕಪಿಲೆ ದನ ಇತ್ತು, ಇದರ ಎಲ್ಲ ತೆಗ್ದಿತ್ತು. ಭಾಳ ವಿಶೇಷ, ಅದನ್ನೆಲ್ಲ ನಾವು ನೋಡಿದವರು. ಆ ದನ ನಿತ್ಯ ಆ ಇದರ ಎಲ್ಲ ತೆಗೆದಾಗ ನಿತ್ಯ ಬಂದು ಆ ಕಪಿಲೆ ದನ ಆ ಎರಡೂ ಸಮಾಧಿಗಳಿಗೆ ಸುತ್ತು ಬಂದು ಮತ್ತೆ ಹೋಗಿ ಹುಲ್ಲನ್ನು ಮೇಯ್ತಿತ್ತು. ಏನು ವಿಶೇಷತೆಯೋ ನಮಗೆ ಗೊತ್ತಿಲ್ಲ. ಅವರು ಲಕ್ಷ್ಮೀನಾರಾಯಣ ರೈ ಅವರಿಗೆ ಒಂದು ದಿವಸ ಹೇಳಿದೆ, ಇಲ್ಲಿ ಎಲ್ಲ ದಿವಸ ಹೇಳಿದೆ, ನಾನಾಗ ಎಲ್ಲ ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಇದ್ದೆ. ಆಗ ಹೇಳುವಾಗ ಅವರು ಹೇಳಿದರು, ನಾನೂ ಒಂದು ದಿವಸ ಬರ್ತೇನೆ, ನನಗೂ ನೋಡಬೇಕು ಅಂತ ಹೇಳಿ. ಅವರು ಸ್ವಲ್ಪ ಕಣ್ಣಾರೆ ಕಂಡವರು ಪರಾಮರಿಸಿ ನೋಡಬೇಕು ಅಂತ ಹೇಳತಕ್ಕಂಥ ಒಂದು ಮನೋಭಾವನೆಯವರು ಅದನ್ನು ನೋಡಿದ್ರು. ಅವರು ಬಂದು ನೋಡುವಾಗ ಈ ಬೆಳಿಗ್ಗೆ ಬಂದಾಗ ಇದನ್ನು ನೇರವಾಗಿ ಬರ್ತದೆ. ಏನು ವಿಶೇಷ ಅಂತ ಇದು ಸೀದಾ ನೇರವಾಗಿ ಅಲ್ಲಿ ಬಿಟ್ಟಂದ ನಂತರ ಹೆಚ್ಚಿನ ಅಂಶ ನಮ್ಮ ದಾಸ್ಯಾರ ವೆಂಕಟರಮಣ ದೇವರ ಸೇವೆ ಮಾಡತಕ್ಕಂಥ ವೆಂಕಟದಾಸ್ ಅಂತ ಇದ್ದಾರೆ, ಅವರ ಮನೆಯಲ್ಲಿದ್ದಂಥ ಒಂದು ದನ ಅದು ನೇರವಾಗಿ ಬಂದು ಇಲ್ಲಿ ಕಲ್ಲಿನ ಕಾರ್ಕಳ ಕೆಲಸದವರು ಭಾಳಷ್ಟು ದಿವಸ ನೋಡಿದ್ದಾರೆ. ಅವರು ಕಲ್ಲಿನ ನೇರವಾಗಿ ಬಂದು ಈ ಸಮಾಧಿಗೆ ಸುತ್ತು ಬರುವಂಥದ್ದು, ಮತ್ತೆ ಅಲ್ಲಿ ನೇರವಾಗಿ ಹೋಗೋದು, ಅದು ಹುಲ್ಲು ತಿನ್ನುವಂಥದ್ದು. ಅದೇ ರೀತಿಯದು ಸಾಧಾರಣ ಇದರ ಬ್ರಹ್ಮಕಲಶ ಆಗುವ ತನಕ ಅದರ ಒಂದು ಕೆಲಸವನ್ನು ಮಾಡಿದೆ. ಆ ಶಕ್ತಿ ಏನಿದೆ ಅಂತ ಹೇಳುವಂಥದ್ದು ಅದು ಕಪಿಲೆ ದನ. ಅದು ಯಾರಿಗೂ ಅದೂ ಒಂದು ವಿಚಿತ್ರ ಒಂದು ಕಂಡಿದೆ ಅಂತ ಹೇಳಿದರೆ ಆ ಕೋಟಿ ಚೆನ್ನಯ್ಯರ ಸಮಾಧಿಗೆ ಅದೆಷ್ಟು ಶಕ್ತಿ ಇದೆ, ಎಷ್ಟು ಪವಿತ್ರ ಇದೆ ಅಂತ ಹೇಳುವಂಥದ್ದು. ಮಹಾವಿಷ್ಣು ದೇವಸ್ಥಾನದ ಜಾತ್ರೆಯ ಸಂದರ್ಭ ಅಲ್ಲಿ ಕೋಟಿ ಚೆನ್ನಯ್ಯರು ಕಂಡಿದ್ದಾರೆ ಅಂತ ಹೇಳುವಂಥದ್ದು ಆಗಿದೆ. ಅವರ ಅಕ್ಕ ಬಂದು ಹೆಣ್ಣಿನ ರೂಪದಲ್ಲಿ ಬಂದು ಯಾರೆಲ್ಲ ಕೋಟಿ ಚೆನ್ನಯ್ಯರು ಬರ್ತಾರ ಅಂತ ಕೇಳಿ ಒಂದು ಇದೆ, ಇಂಥದ್ದೆಲ್ಲ ನಡೆದಿದೆ. ಮತ್ತೊಂದು ದಿವಸ ಇಲ್ಲಿ ಇದೇ ರೀತಿ ಯಾರ ಪುತ್ತೂರಿನಿಂದ ಬಂದು ಕೋಟಿ ಚೆನ್ನಯ್ಯರು ಈಗ ಇಲ್ಲಿ ಏನಿದೆ ಅಂತ ಕೇಳಿದರು. ಆ ಶಂಖವನ್ನು ಕಡಿದು ಬಣ್ಣಂಗಾಯಿ ಗೋಟು ತಾರಾಯಿ ತಿಂದದ ಬುಲೈನ ಬಾಲೇಲು ಬಜಲು ಬಣ್ಣಂಗಾಯಿ ಗೋಟು ತಾರಾಯಿ ತಿಂದದ ಬುಲೈನ ಬಾಲೆ ಸ್ವಲ್ಪ ಮುಂದೆ ಹೋಗತಕ್ಕ ಸಂದರ್ಭದಲ್ಲಿ ಇಡೀ ಗಂಟೆಗಳು ತನ್ನಷ್ಟಕ್ಕೆ ಹೊಡೆಯಲಿಕ್ಕೆ ಆರಂಭವಾಯಿತು. ಗರಡೀಡು ಮುಕ್ಲೆ ಪೀಲಿ ನಮ್ಮ ಪೆರ್ಮಾಲೆ ನಾಡ ಅವರು ಬಂದು ಅದು ತದನಂತರ ಒಂದೆಲ್ಲ ತಂಬಿಲ ಸೇವೆಯನ್ನೆಲ್ಲ ಮಾಡಿ ಅವರಿಗೆ ಹೆದರಿಕೆ ಆಯಿತು. ಶಕ್ತಿಯನ್ನು ಸಣ್ಣದು ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಯಂಗ್ಸ್ಟರ್ಸ್ ಇದ್ದರು. ಅವರಿಗೇನ ಆ ರೀತಿಯ ಒಂದು ಭ್ರಮೆ ಆಗಿ ಅವರು ಬಹಳಷ್ಟು ಭಯಪಟ್ಟರು. ಕಳೆದ 2-3 ವರ್ಷಕ್ಕೆ ಮುಂಚೆ ಸಹ ಅವರು ಬಂದು ಕೈ ಮುಗಿದು ಯಾವಾಗಲೂ ಜಾತ್ರಾ ಸಂದರ್ಭದಲ್ಲಿ ಕೈ ಮುಗಿದು ಹೋಗ್ತಾರೆ. ಅವರು ಅಲ್ಲಿಂದ ಮುಂದೆ ಕೋಟಿ ಚೆನ್ನಯ್ಯರಿಗೆ ಇಲ್ಲಿ ದಫನ ಮಾಡಿದ ಬಳಿಕ ಮುಂದೆ ಎಣ್ಮೂರು ಬೀಡಿನಲ್ಲಿ ಬಲ್ಲಾಳರ ಕಾಲದ ನಂತರ ಬಲ್ಲಾಳರ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಸ್ವಪ್ನ ಬೀಳ್ತದೆ, ಓ ಬಲ್ಲಾಳರೇ, ನಾವು ಕೋಟಿ ಚೆನ್ನಯ್ಯರು, ನಾವು ಕಾಯ ಬಿಟ್ಟು ಮಾಯ ಸೇರಿದ್ದೇವೆ. ನಮಗೆ ಗರಡಿಯನ್ನು ಕಟ್ಟಿಸಿ, ಚಪ್ಪರ ಕೊಂಬನ್ನು ಮಾಡಿಸಿ, ಸೂರ್ಯವನ್ನು ಮಾಡಿಸಿ, ಸುಗ್ಗಿ ತಿಂಗಳ ಪೂವೆಯಂದು ನಮಗೆ 800 ಬೀಡಿನಿಂದ ಭಂಡಾರ ಹೋಗಿ ನಮಗೆ ನೇಮ ನಡವಳಿಗಳನ್ನು ನಡೆಸಬೇಕು ಅಂತ ಹೇಳಿ ಅವರಿಗೆ ಸ್ವಪ್ನ ಬೀಳ್ತದೆ. ಆ ಸ್ವಪ್ನದ ಪ್ರಕಾರ ಮರುದಿವಸ ಆಸ್ಥಾನ ಜ್ಯೋತಿಷ್ಯರನ್ನು ಕರೆಸಿ ಕೇಳಿದಾಗ ಇದು ಸತ್ಯ, ಕೋಟಿ ಚೆನ್ನಯ್ಯರ ಗರಡಿಯಲ್ಲಿ ನೇಮೋತ್ಸವ ನಡೆಯುತ್ತದೆ, 10 ಸಂಕ್ರಮಣ ಸೇವೆಗಳು ನಡೆಯುತ್ತವೆ.
ಪ್ರತಿ ತಿಂಗಳ ಉದ್ಯಾವರ ಪಂಚಾಂಗದಲ್ಲಿ ಬರತಕ್ಕಂಥ ಸಂಕ್ರಮಣದ ದಿವಸ ಬಾಗಿಲನ್ನು ತೆಗೆದು ತಂಬಿಲ ಸೇವೆ ನಡೆಯುತ್ತದೆ. ವಿಶೇಷ ವ್ಯವಸ್ಥೆಗಳು ಒಂದು ಚೌತಿ, ಪತ್ತನಾಜೆ, ಬಿಸು ಮತ್ತು ದೀಪಾವಳಿ. ಈ 4 ದಿವಸ ದರ್ಶನ ಸಂಬಿಲ ನಡೆಯುತ್ತದೆ. ಅವಳಿ ಮಕ್ಕಳು ದರ್ಶನ ಪಾತ್ರಿಗಳಾಗಿ ಇಲ್ಲಿ ಅವರು ಬರಬೇಕು, ಅವತ್ತು ದರ್ಶನ ಇದೆ. ತುಂಬ ಜನ ಬರ್ತಾರೆ. ಮತ್ತು ಆ ದಿವಸ ಊಟದ ವ್ಯವಸ್ಥೆಯೂ ಸಹ ಇಲ್ಲಿ ನಮ್ಮ ಆಡಳಿತದಾರರಾಗಿರತಕ್ಕಂಥ ರಾಮಕೃಷ್ಣ ಶೆಟ್ಟಿಯವರು ಎಲ್ಲ ಊಟದ ವ್ಯವಸ್ಥೆಯನ್ನು ಸಹ ಮಾಡ್ತಾರೆ. ತುಂಬ ಜನ ಇರ್ತಾರೆ. ಮತ್ತೊಂದು ಸಂಪ್ರದಾಯ ಅಂತ ಹೇಳಿದರೆ, ಚೌತಿ ಪತ್ತನಾಜೆ ದಿವಸ ಬಾಗಿಲು ಹಾಕಿದರೆ, ಗರ್ಭಗುಡಿಯ ಬಾಗಿಲು ಹಾಕಿದರೆ ಮತ್ತೆ ಈ ಗರ್ಭಗುಡಿಯ ಬಾಗಿಲು ತೆಗೆಯುವಂಥದ್ದು ಚೌತಿಗೆ. ಅಷ್ಟರವರೆಗೆ 10 ಸಂಕ್ರಮಣಗಳು, 2-3 ಸಂಕ್ರಮಣಗಳು ಬಾಕಿ ಆಗ್ತವೆ. ಆವತ್ತಿನ ಆ 2 ಸಮಯದಲ್ಲಿ ಈಗ ಯಾರಾದರೂ ಜಾಸ್ತಿ ಬಂದರೆ ಎಲ್ಲ ಅವರನ್ನು ಕರೆಸಿ ಅದಕ್ಕೆ ಅರ್ಚಕರನ್ನು ಕರೆಸಿ ಬಾಗಿಲು ತೆಗಿಲಿಕ್ಕೆ ಆಗ್ತದೆ. ಆದರೆ ಈ ಸಂಕ್ರಮಣದ ಈ ಮಧ್ಯ ಪತ್ತನಾಜೆ ಮತ್ತು ಪತ್ತನಾವಧಿ ಅಂತ ಹೇಳ್ತಾರೆ, ಅದು ಮತ್ತು ಅದರ ಮಧ್ಯೆ ಮತ್ತು ಚೌತಿಯ ಇಷ್ಟು ಮಧ್ಯದಲ್ಲಿ ಗರ್ಭಗುಡಿಯ ಬಾಗಿಲನ್ನು ತೆಗೆದಿಲ್ಲ. ಹೊರಗಡೆ ಇರತಕ್ಕಂಥ ಎಲ್ಲ ಕಡೆ ಬಾಗಿಲನ್ನು ಪ್ರತಿ ದಿವಸ ಬೆಳಗ್ಗೆ ತೆಗೆದು ಸಂಜೆ ಬಾಗಿಲನ್ನು ಹಾಕುವಂಥದ್ದು. ಮತ್ತು ನೇಮ ನಡವಳಿಗಳು ಬಹಳ ವಿಶೇಷವಾಗಿ ನಡೆಯುತ್ತದೆ. ಭಾಳಷ್ಟು ಜನ ಬರ್ತಾರೆ. ವಿಜೃಂಭಣೆಯಿಂದ ಅನ್ನ ಸಂತರ್ಪಣೆ ಸೇವೆಗಳು ನಡೆಯುತ್ತವೆ. ರಾಮಕೃಷ್ಣ ಶೆಟ್ಟಿಯವರ ಒಂದು ಆಡಳಿತದ ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯ ಸಂಕ್ರಮಣ, ಈ 4 ಪರ್ವಗಳು ಮತ್ತು ನೇಮೋತ್ಸವಗಳು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಮತ್ತು ಭಕ್ತರ ಕೆಲವೊಂದು ವಿಶೇಷವಾದ ಪ್ರಾರ್ಥನೆಗಳನ್ನು, ಮಕ್ಕಳಿಲ್ಲದಿದ್ದರೆ ವ್ಯಾಜ್ಯದ ಬಗ್ಗೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ, ಕೋರ್ಟು ಕಟ್ಲೆಗಳ ವಿಚಾರದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಹಳಷ್ಟು ಜನ ಸಂತಾನ ಇಲ್ಲದವರು ಪ್ರಾರ್ಥನೆಯನ್ನು ಮಾಡಿ ಸಂತಾನದ ಫಲವನ್ನು ಪಡೆದಿದ್ದಾರೆ. ಮದುವೆಯಾಗದವರು ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಪಡೆದುಕೊಂಡಿದ್ದಾರೆ. ಹಿಂದಿನ ಕಾಲದಲ್ಲಿ ಭತ್ತದ ಬೆಳೆಗೆ ಬರತಕ್ಕಂಥ ರೋಗ ರುಜಿನಗಳಿಗೆ ಹರಕೆಯನ್ನು ಹೇಳಿ ಬಹಳಷ್ಟು ಭತ್ತವನ್ನು ಬರತಕ್ಕಂಥದ್ದು. ಒಂದು ಕಾಲದಲ್ಲಿ ಬಹಳಷ್ಟು ಭತ್ತ ಬರ್ತಾಯಿತ್ತು. ಈಗ ಭತ್ತದ ಬೇಸಾಯ ಇಲ್ಲದ ಕಾರಣ ಅಡಿಕೆ ಮಾಡಿದರೂ ಸ್ವಲ್ಪ ಅಡಿಕೆಯನ್ನಾದರೂ ಕೊಡುವಂಥದ್ದು ಭಕ್ತರ ಒಂದು ಅದಾಸೆ. ಕೋಟಿ ಚೆನ್ನಯ್ಯನನ್ನು ಪ್ರಾರ್ಥಿಸಿದಾಗ, ಸತ್ಯಸಂಧರು, ನ್ಯಾಯವಂತರು, ಧರ್ಮವಂತರಾದಂಥ ಕೋಟಿ ಚೆನ್ನಯ್ಯರನ್ನು ಪ್ರಾರ್ಥಿಸಿದಾಗ ನಮ್ಮ ಇಷ್ಟಾರ್ಥ ನೆರವೇರ್ತದೆ ಅಂತ ಹೇಳಿ ಎಲ್ಲರ ಭಾವನೆ. ಎಲ್ಲರೂ ಸತ್ಯದಲ್ಲೇ ಇರಬೇಕು. ಸತ್ಯವನ್ನು ತಪ್ಪಿ ಯಾರಿಗೂ ಕೋಟಿ ಚೆನ್ನಯ್ಯರು ಮಾಡೋದು ಸತ್ಯವೇ. ಅವರು ಇರುವಂಥದ್ದು ಸತ್ಯ, ನ್ಯಾಯ, ಧರ್ಮ. ಅದನ್ನೇ ಪಾಲನೆ ಮಾಡಿಕೊಂಡು ಅಂದಿನಿಂದ ಇಂದಿಗೂ ಸಹ ಸತ್ಯವನ್ನು ಮಾತ್ರ ನಾವು ಇಲ್ಲಿ ನಡೀಬೇಕು ಹೊರತು ಅಸತ್ಯಕ್ಕೆ ಇಲ್ಲಿ ಯಾವತ್ತೂ ದಾರಿ ಇರೋದಿಲ್ಲ. ಇವತ್ತೂ ನಡೆಯುವುದೇ, ಆ ಕಾಲದಲ್ಲೂ ನಡೆದದ್ದೇ, ಈಗ ಪ್ರಶಸ್ತ ನಡೆಯುವಂಥದ್ದು ಕೋಟಿ ಚೆನ್ನರ ಸತ್ಯ, ನ್ಯಾಯ, ಧರ್ಮ. ಅದನ್ನು ತಪ್ಪಿ ಯಾರಿಗೂ ಇಲ್ಲ. ಅಂಥ ಒಂದು ನ್ಯಾಯವನ್ನು, ಒಂದು ಸತ್ಯವನ್ನು ಎಲ್ಲರಿಗೂ ನೀಡಿ ಇವತ್ತು ತುಳುನಾಡಿನಲ್ಲಿ ಕೋಟಿ ಚೆನ್ನರ 2-3 ವೈದ್ಯರುಗಳ ನೇಮ ಯಾವಾಗ ಅಂತ ಕೇಳಿದರೆ ಅದಕ್ಕೆ ಕಾಗದ ನಾವು ಕಳಿಸಬೇಕು ಅಂತಲೇ ಇಲ್ಲ. ಅದೆಷ್ಟೋ ಜನ ಕಾಗದ ಗೊತ್ತಿಲ್ಲ. ಅದು ಸುಗ್ಗಿ ತಿಂಗಳ ಹೂವೆ ಅಂತ ತಿಳಿದಿದೆ. ಆದ್ದರಿಂದ ಅದನ್ನು ಬಹಳ ವೈಭವದಿಂದ, ಅದು ಪುತ್ತೂರು ಇರ್ಬೋದು, ಸುಳ್ಳೆ ಇರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಜಿಲ್ಲೆ ಇರ್ಬೋದು, ಉದಾಹರಣೆ ಸುತ್ತಮುತ್ತ ಎಲ್ಲ ಕಡೆಗಳಿಂದ ಕೋಟಿ ಚೆನ್ನಯ್ಯರ ನೇಮೋತ್ಸವಕ್ಕೆ ಬರ್ತಾರೆ. ಗಂಧ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಭಾಳ ಪ್ರೀತಿಯಿಂದ ಇರ್ತದೆ. ಜಾತಿ ಮತ ಭೇದ ಎನ್ನತಕ್ಕಂಥ ಒಂದು ವಿಚಾರ ಈ ಗರಡಿಯಲ್ಲಿ ಇಲ್ಲ. ಎಲ್ಲ ಜಾತಿಯವರನ್ನ ಅತ್ಯಂತ ಪ್ರೀತಿಯಿಂದ ಕಾಣತಕ್ಕಂಥ ಒಂದು ವಿಶೇಷತೆ ನಮ್ಮ ಆಡಳಿತದಾರರಲ್ಲಿ ಇದೆ. ನೇಮ ಕಟ್ಟುವವರು ಸಾಧಾರಣ 2-3 ತಲೆಮಾರಿನಿಂದ ಅವರ ಅಜ್ಜ ಸಂತಾನ ಪಾರಂಪರ್ಯವಾಗಿ
ಇವತ್ತು ಸಹ ಸಾಧಾರಣ ನಮ್ಮ ಮೂಡುಬಿದ್ರೆ ಬೆಳ್ತಂಗಡಿ ತಾಲೂಕಿನ ಕೋಟಿ ಜನ ನೇಮ ಕಟ್ಟತಕ್ಕಂಥವ್ರು ಇವತ್ತಿಗೂ ಅವರ ಮಕ್ಕಳಾಗಿ ಅವರ ಮಕ್ಕಳು ಬಂದು ಸಹ ನೇಮ ನಡವಳಿಗಳನ್ನು ಇದು ನಡೆಸಿಕೊಂಡು ಬರ್ತಾರೆ. ಅದೇ ರೀತಿ ಕಿಣಿದಾರವನ್ನು ಕಟ್ಟುವವರು ಸಹ ಮಾಡವಿನವರು ಅವರ ತಂದೆ ಕಾಲದಿಂದ ಅದೇ ಎಲ್ಲ ವಂಶ ಪಾರಂಪರ್ಯ ಈಗಿನ ಕಾಲದಲ್ಲ, ಹಿಂದಿನ ಪರಂಪರೆಯಿಂದ ಬಂದವರನ್ನೇ ಮುನ್ನಡೆಸಿಕೊಂಡು ಹೋಗತಕ್ಕಂಥ ಸಂಪ್ರದಾಯ ಈ ಗರಡಿಯಲ್ಲಿ ನಡೆಯುತ್ತದೆ. ನಾಡಾಂಡು ಸುಖ ಶಾಂತಿಡು ಸತ್ಯದ ಪಿಂಗಾರ ಅರಳುಂಡುಗೆ ಎಣ್ಣೂರ್ದ ಮಣ್ಣು ಕಾರ್ದೀದು ನಿಕುಲು ಬಂಗಾರದ ನಾಡಾಂಡು ಸುಖ ಶಾಂತಿಡು ಸತ್ಯದ ಪಿಂಗಾರ ಅರಳುಂಡುಗೆ ಪೇರ್ಕೋರ್ದು ಸಾಂಕಿನ ಪೆರ್ಮಲದಾರ ಸೆರೆ ಸಾಂಕಿನ ಪೆರ್ಮಲದಾರ ಸೆರೆ ಮೋಸಗುವೋ ಕೋಟಿ ಬಲಿಯಾಯನ ನಿನ್ನ ಜತೆಟ್ ತರೆದೀಯ ಚೆನ್ನಯ್ಯನ ಮಂಜುಲ್ದ ಪಾದೇಡು ತರೆದೀಯರ ತುಳುನಾಡ್ದ ಬೊಳ್ಳಿಲು ನಿಕುಲಾಯರ ಮಂಜೋಲ್ದ ಪಾದೇಡು ತರೆದೀಯರ ತುಳುನಾಡ್ದ ಬೊಳ್ಳಿಲು ನಿಕುಲಾಯರ ನ್ಯಾಯದ ಸಾದಿ ಐಟೇತೆ ಮುಳ್ಳು ಧರ್ಮನು ತಾಂಗೊಂದು ನೇಮೋತ್ಸವ ಪ್ರತಿ ವರ್ಷ ಸುಗ್ಗಿ ತಿಂಗಳ ಪೂವೆಯಿಂದ ನಡೆಯುತ್ತದೆ. ಮಧ್ಯಾಹ್ನ ಎಣ್ಮೂರು ಕಟ್ಟಬೇಡಿನಿಂದ ಭಂಡಾರ ಬರ್ತದೆ. ತದನಂತರ ಇಲ್ಲಿ ದರ್ಶನವೆಲ್ಲ ಆಗಿ ರಾತ್ರಿ ಎಣ್ಮೂರು ನೇತ್ರಾದಿ ಗರಡಿಯಲ್ಲಿ ನೇಮ ನಡವಳಿಗಳು ನಡೆಯುತ್ತವೆ. ಪ್ರಾತಃಕಾಲ ಎಣ್ಮೂರು ಬೀಡಿಗೆ ವೈದ್ಯರುಗಳು ಹಾಲು ಕುಡಿಯಲಿಕ್ಕೆ ಕೋಟಿ ಚೆನ್ನಯ್ಯರಿಗೆ ಹಿಂದೆ ದೇವಬಲ್ಲಾಳರು ಕೊಟ್ಟಂಥ ಹಾಲನ್ನು ಇವತ್ತಿಗೂ ಹೋಗಿ ಆ ಬೀಡಿನಲ್ಲಿ ಕುಡಿಯತಕ್ಕಂಥ ಒಂದು ಸಂಪ್ರದಾಯ ಆ ಕಾಲದಿಂದ ಈ ಕಾಲದವರೆಗೂ ನಡೆಯುತ್ತಾ ಇದೆ. ಗರ್ಭಗುಡಿಯಲ್ಲಿ ಕೋಟಿ ಚೆನ್ನಯ್ಯರನ್ನು ವಿಗ್ರಹ ಮುಖೇನ ಪ್ರತಿಷ್ಠಾಪಿಸಿ ಅಲ್ಲಿ ವಿಶೇಷ ಪೂಜೆಗಳು ನಡೆಯುವಂಥದ್ದು ಎಣ್ಮೂರು ನೇತ್ರಾದಿ ಗರಡಿಯಲ್ಲಿ. ಈ ನೇತ್ರಾದಿ ಗರಡಿ ಅಂತ ಹೇಳಿದರೆ ಭಾಳ ವಿಶೇಷತೆ ಇದೆ. ನೇತ್ರ ಅಂತ ಹೇಳಿದರೆ ಕಣ್ಣು. ಸಾಧಾರಣ 266 ಗರಡಿಗಳಿಗೆ ಪ್ರಧಾನವಾಗಿರತಕ್ಕಂಥ, ವಿಶೇಷವಾಗಿ ಹಿಂದಿನ ಒಂದು ಮಾತಿತ್ತು, 66 ಗರಡಿ 33 ತಾವು ಮೇಲಾಯಿ ಗರಡಿ 800 ಗರಡಿ ಅಂತ ಹೇಳತಕ್ಕಂಥ ಒಂದು ಅವರ ಮಾತದು. ಅಂಥ ಒಂದು ಪವಿತ್ರವಾಗಿರತಕ್ಕಂಥ ಎಲ್ಲ ಗರಡಿಗಳಿಗೆ ಕಣ್ಣಾಗಿರತಕ್ಕಂಥ ಎಣ್ಮೂರಿನ ಪುಣ್ಯ ಗರಡಿಗೆ ಎಣ್ಮೂರ ನೇತ್ರಾದಿ ಗರಡಿ ಅಂತ ಹೇಳತಕ್ಕಂಥ ಒಂದು ವಿಶೇಷವಾದ ಹೆಸರಿದೆ. ನಂಬಿದವರನ್ನು ರಕ್ಷಿಸಿ, ನಂಬಿದವರ ಕಷ್ಟ ಕಾರ್ಪಣ್ಯಗಳಿಗೆ ಅವರ ಕಷ್ಟವನ್ನು ನಿವಾರಿಸತಕ್ಕಂಥ ಸತ್ಯ ನ್ಯಾಯ ಧರ್ಮದಲ್ಲಿ ನಡೆಯುವಂತಹ ಕಾರಣಕ್ಕೆ ಪುರುಷರಾದ ನಾಗಬ್ರಹ್ಮ ಕೋಟಿ ಚೆನ್ನಯ್ಯ ಆದಿ ವೈದ್ಯರುಗಳು ಇಂದಿಗೂ ಸಹ ಎಣ್ಮೂರಿನಲ್ಲೇ ಕೋಟಿ ಚೆನ್ನಯ್ಯರು ತಮ್ಮ ಪ್ರಭಾವವನ್ನು ಬೀರುತ್ತಾ ಈ ಪುಣ್ಯ ಮಣ್ಣಿನಲ್ಲಿ ನೆಲೆ ನಿಂತಿದ್ದಾರೆ. ಕಾರಣಿಕ ಕ್ಷೇತ್ರ ಯಾವುದು ಇದೆ ಇದನ್ನೆಲ್ಲ ಪ್ರಶಸ್ತಪಡಿಸಿ ಇನ್ನೂ ತಿಳಿಯದವರಿಗೆ ಆ ವಿಚಾರವನ್ನು ತಿಳಿಸ್ತಕ್ಕಂಥ ಒಂದು ಪುಣ್ಯ ಕೆಲಸದಲ್ಲಿ ತೊಡಗಿಸಿಕೊಂಡಂಥ ಎಣ್ಮೂರು ಗರಡಿಗೆ ಬಂದಿದ್ದಾರೆ. ತಮಗೆ ಇದರಿಂದ ಹೆಚ್ಚಿನ ಶ್ರೇಯಸ್ಸು ಸಿಗಲಿ, ನಂಬಿದವರನ್ನು ರಕ್ಷಣೆ ಮಾಡತಕ್ಕಂಥ ಕೋಟಿ ಚೆನ್ನಯ್ಯರು ನಿಮಗೆ ಆಯುರಾರೋಗ್ಯ ಸೌಭಾಗ್ಯವನ್ನು ಕೊಟ್ಟು ಇಂಥ ಒಂದು ಕೆಲಸ ಸೇವೆಯನ್ನು ಮಾಡತಕ್ಕಂಥ ಯೋಗ್ಯ ಭಾಗ್ಯವನ್ನು ನಿಮಗೆ ಮತ್ತು ಕೊಡಲಿ ಅಂತ ಕೋಟಿ ಚೆನ್ನಯ್ಯ ನಾಗಬ್ರಹ್ಮ ಕೋಟಿ ಚೆನ್ನಯ್ಯರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೆ. ಎಸ್ ವೀಕ್ಷಕರೇ, ತುಳುನಾಡಿನ ಕಾರಣಿಕ ಶಕ್ತಿಗಳಲ್ಲಿ ಒಂದಾಗಿರುವ ಕೋಟಿ ಚೆನ್ನಯ್ಯರ ಮೂಲ ಸ್ಥಾನ
ಅದು ಎಣ್ಮೂರಿನಲ್ಲಿರ್ತಕ್ಕಂತಹ ನಾಗಬ್ರಹ್ಮ ಕೋಟಿ ಚೆನ್ನೈಯರ ಗರಡಿಯ ಬಗೆಗಿನ ಪೂರ್ತಿಯಾಗಿರ್ತಕ್ಕಂಥ ಇತಿಹಾಸವನ್ನು ನೋಡ್ಕೊಂಡು ಬಂದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಸ್ಥಾನದ ಬಗೆಗಿನ ವರದಿಯ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಇದುವರೆಗೆ ವೀಕ್ಷಣೆಯನ್ನು ಮಾಡಿರ್ತಕ್ಕಂಥ ಎಲ್ಲ ನಮ್ಮ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್.